ಬ್ಯಾಗ್ ಹೊರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ. ಇವತ್ತು ಮಕ್ಕಳಿಗೆ ಶಿಕ್ಷಣಕ್ಕಿಂತ ಹೆಚ್ಚಾಗಿ ಬ್ಯಾಗ್ನ ಲಗೇಜ್ ತೆಗೆದುಕೊಂಡು ಹೋಗುವಂಥದ್ದೇ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಇವತ್ತು ಪುಸ್ತಕಗಳ ಹೊರೆ ಕೂಡ ಒಂದು ಕಡೆ ಜಾಸ್ತಿ ಆಗ್ತಿದೆ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಈ ಬಗ್ಗೆ ಸಾಕಷ್ಟು ಬಾರಿ ಕೂಡ ಒಂದು ಕಡೆ ಮಕ್ಕಳ ಪೋಷಕರು ಇದೀಗ ಅದರ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ಮಾಡಿದ್ರು. ಯಾಕಂತ ಹೇಳಿದ್ರೆ ಯಾಕೆ ಇಷ್ಟೊಂದು ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಏನಾದರೂ ಬದಲಾವಣೆಗಳಾಗಬೇಕಾ ಅನ್ನುವಂಥದ್ದು ಕೂಡ ಇವತ್ತು ನಮಗೆ ಚರ್ಚೆ ಆಗಬೇಕಾಗಿರುತ್ತೆ. ಯಾಕಂದ್ರೆ ಮಕ್ಕಳಿಗೆ ಈ ರೀತಿ ಒಂದು ಹೊರೆಯನ್ನ ಹಾಕೋದ್ರಿಂದ ಶಿಕ್ಷಣವನ್ನ ಹೆಚ್ಚು ಕಲಿಲಿಕ್ಕೆ ಸಾಧ್ಯನಾ ಅನ್ನುವಂತ ಪ್ರಶ್ನೆಗಳೆಲ್ಲ ಮೂಡುತ್ತೆ. ಇದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ಧರ್ಮೇಂದ್ರ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಕೆ, ಮುಖ್ಯವಾಗಿ ಸರ್ ನಾವು ನೋಡ್ತೇವೆ ಈಗ ಸಾಕಷ್ಟು ವರ್ಷಗಳಿಂದ ನಾವು ಇತ್ತೀಚಿನ ವರ್ಷಗಳಲ್ಲಿ ನಾವು ಗಮನಿಸೋದಾದ್ರೆ ಮೊದಲಿಗಿಂತ ಈ ಬಾರಿ ಮಕ್ಕಳಿಗೆ ಬ್ಯಾಗಲ್ಲಿ ಪುಸ್ತಕದ ಹೊರೆ ಜಾಸ್ತಿ ಆಗಿದೆ. ಯಾಕೆ, ಮುಖ್ಯವಾದ ಕಾರಣ ಏನು ಅಂತ? ಶಿಕ್ಷಣ ಎಂಬುದಕ್ಕೆ ಎರಡು ವಿಧವಾಗಿ ನಾವು ಅದನ್ನ ಡೆಫಿನೇಷನ್ ಅಂದ್ರೆ ಅದಕ್ಕೆ ಒಂದು ಇದನ್ನು ಮಾಡಬಹುದು. ಒಂದು ಮೌಲ್ಯಾಧಾರಿತ ಶಿಕ್ಷಣ, ಇನ್ನೊಂದು ಶಿಕ್ಷಣ. ಹಾಗಾದ್ರೆ ಏನಪ್ಪ ಮೌಲ್ಯಾಧಾರಿತ ಶಿಕ್ಷಣ ಅಂದ್ರೆ ಏನು, ಶಿಕ್ಷಣ ಅಂದ್ರೆ ಏನಂತ? ಒಂದು ನಾನು ಬದುಕಲಿಕ್ಕೋಸ್ಕರ ನನಗೊಂದು ಏನೋ ಶಿಕ್ಷಣ ಸಿಗುತ್ತೆ, ಓದಕ್ಕೆ ಮತ್ತೆ ಇನ್ನೊಂದು ಅದನ್ನ ಶಿಕ್ಷಣ ಅಂತಾರೆ. ಇವತ್ತು ಸಮಾಜದಲ್ಲಿ ಸಿಕ್ಕುವಂಥದ್ದು ಅದೇ, ಆ ಶಿಕ್ಷಣಗಳು ಸಿಗುತ್ತೆ. ಇನ್ನೊಂದು ಮೌಲ್ಯಾಧಾರಿತ ಶಿಕ್ಷಣ ಅಂದ್ರೆ ನಾನು ಹೇಗಿರಬೇಕು, ನಾನು ಸಮಾಜದಲ್ಲಿ ಯಾವ ರೀತಿಯಲ್ಲಿ ಇನ್ನೊಬ್ಬರ ಜೊತೆಯಲ್ಲಿ ವರ್ತಿಸಬೇಕು, ಹೇಗೆ ಅವರ ಜೊತೆಯಲ್ಲಿ ಇರಬೇಕು ಎಂಬುದನ್ನು ಮೌಲ್ಯಾಧಾರಿತ. ನೋಡಿ, ಹಳೆ ಕಾಲದಲ್ಲೆಲ್ಲ ನಮಗೆ ಆ ಥರದ ಶಿಕ್ಷಣಗಳನ್ನು ಕೊಡಲ್ಪಡ್ತು. ಆ ಶಿಕ್ಷಣ ಯಾವ ರೀತಿಯಲ್ಲಿ ಆಗುತ್ತೆ ಅಂದರೆ ಅದಕ್ಕೆ ಪುಸ್ತಕಗಳಂತಲ್ಲ, ನೀವು ನಮ್ಮ ಗುರುಗಳು ನಮ್ಮ ತಂದೆ ತಾಯಿಗಳು ಯಾವ ರೀತಿಯಲ್ಲಿ ನಮಗೆ ಕಲಿಸ್ಕೊಡ್ತಾ ಇದ್ರೆ ಆ ಬಾದರ್ದು. ಈಗ ಪ್ರಾಯಶಃ ನನಗೆ ಅನಿಸ್ತದೆ, ನಾನು ಸಣ್ಣದಿರುವಾಗ ನನಗೆ ಹಿಡ್ಕೊಂಡು ನಾನು ಅಪ್ ಟು ನನ್ನ SSLC ವರೆಗೆ ನಮ್ಗೆ ಇರುವಂಥದ್ದು ಒಂದು 3-4 ಪುಸ್ತಕಗಳಷ್ಟೇ. ಅದು ಕೂಡ ಬ್ಯಾಗು ಕೂಡ ಇರಲಿಲ್ಲ, ಅದಕ್ಕೇನೋ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ನಾವು ಹೋಗ್ತಾ ಇದ್ವಿ. ಆದ್ರೆ ನಾವು ಶಿಕ್ಷಣವನ್ನು ಪಡ್ಕೊಳ್ಳಿಲ್ವಾ? ಇವತ್ತು ನನ್ನ ಮಗಳು ಅಥವಾ ನನ್ನ ಮಗ ಶಾಲೆಗೆ ಹೋಗ್ಬೇಕಾದ್ರೆ ನಾನು ಮೊನ್ನೆ ಪ್ರಿನ್ಸಿಪಾಲ್ ಹತ್ರ, ನಮ್ಮ ಸ್ಕೂಲಿನ ಪ್ರಿನ್ಸಿಪಾಲ್ ಹತ್ರ ಹೇಳುವಾಗ ನಾನು ಹಾಗೆ ಹೇಳಿದೆ, ಮಕ್ಕಳನ್ನು ಮತ್ತೆ ಪುಸ್ತಕವನ್ನು ತೂಗಿದ್ರೆ ಪುಸ್ತಕವೇ ಜಾಸ್ತಿ ಆಗುತ್ತೆ, ಮಕ್ಕಳು ಅಷ್ಟು ಭಾರ ಬರಲ್ಲ. ಇದನ್ನು ಹೊತ್ತುಕೊಂಡು ಅವರು ಹೋಗಬೇಕಾದ್ರೆ ಅವರ ಇಡೀ ಶಾರೀರಿಕ ವ್ಯವಸ್ಥೆ ಅದರಿಂದ ಬದಲಾಗುತ್ತೆ. ಅಂದ್ರೆ ನಾವು ನೋಡಿರ್ಬೋದು ಇವತ್ತಿನ ಮಕ್ಕಳು ಯಾವ ಒಂದು ಶಾರೀರಿಕ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಎಂಬುದನ್ನ ಕೆಲವೊಂದು ನರತಜ್ಞರ ಹತ್ರ ನೀವು ಮಾತಾಡಿದಾಗ ಅವ್ರ ಮಕ್ಕಳನ್ನ, ಯಾಕಂದ್ರೆ ನಾವು ನೋಡುವಂಥದ್ದಿರುವಾಗ ನಮಗೆ ಅನಿಸ್ತದೆ, ಅಯ್ಯೋ ಪಾಪ ಇಂಥ ಇದು ಬೇಕಾ. ಆಗಿರುವಾಗ ಶಿಕ್ಷಣದ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕು. ಶಿಕ್ಷಣದ ವ್ಯವಸ್ಥೆಯನ್ನ ನಾನು ಅನೇಕ ಸಲ ಬರೆದಾಗ ನಾನು ಹೇಳಿದ್ದೇನೆ, ಒಬ್ಬ ತಜ್ಞರನ್ನು ಕೂರಿಸಿ, ಶಿಕ್ಷಣ ತಜ್ಞರನ್ನು ಕೂರಿಸಿ ಮತ್ತೆ ಪೋಷಕರನ್ನು ಕೂರಿಸಿ ಒಂದು ಚರ್ಚೆ ಅವಶ್ಯಕತೆ ಇವತ್ತಿದೆ. ಇವತ್ತಿನ ಪ್ರಸ್ತುತ ಕಾಲಘಟ್ಟದಲ್ಲಿ ನಾವು ಅದರ ಬಗ್ಗೆ ಚರ್ಚೆಯನ್ನು ಮಾಡದಿದ್ರೆ ಮುಂದಿನ ದಿನಗಳಲ್ಲಿ ಮಕ್ಕಳು ಶಿಕ್ಷಣ ಅಂದ್ರೆ ಕೂಡಲೇ ಏನೋ ಒಂದು ಬೆಚ್ಚಿ ಬೀಳುವಂತ ಪರಿಸ್ಥಿತಿ ಬರ್ಬೋದು. ನೀವು ಅನೇಕ ಮಕ್ಕಳನ್ನ ಗಮನಿಸ್ಕೊಳ್ಳಿ, ತಂದೆ ತಾಯಿಗಳು ಕೂಡ ಅದರೊಳಗೆ ಪಾತ್ರದಾರರು. ಕೇವಲ ಸ್ಕೂಲನ್ನು ಮಾತ್ರ ಅಲ್ಲ, ಓದು 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 ಬಸ್. ಬೇರೆ ಇತರ ಚಟುವಟಿಕೆಗಳಲ್ಲಿ ಮಕ್ಕಳಿಗೆ ತೊಡಗಿಸ್ಕೊಳ್ಳಿಕ್ಕೆ ಅವಕಾಶನೇ ಇರೋದಿಲ್ಲ ಅಂತ ಅಲ್ಲ, ಅವಕಾಶ ಕೊಡುದಿಲ್ಲ, ಅವಕಾಶಗಳು ಇಲ್ಲ ಅಂತಲ್ಲ, ಅವಕಾಶ ಕೊಡ್ತಾ ಇಲ್ಲ. ಏನಂದ್ರೆ ನನ್ನ ಮಗ ಓದಬೇಕು, ಬೆಳಗ್ಗೆ 7 ಗಂಟೆಯಿಂದ ಪ್ರಾರಂಭ ಆದ್ರೆ ರಾತ್ರಿ 10 ಗಂಟೆವರೆಗೂ ಓದು ಬಸ್. ಮನೆಯಿಂದ ಸ್ಕೂಲಿನಿಂದ ಮನೆಗೆ ಬರ್ತಾನೆ, ಮನೆ ಬಂದ ಕೂಡಲೇ ಟ್ಯೂಷನ್ ಆಗುತ್ತೆ, ಟ್ಯೂಷನ್ ಆದ ಕೂಡಲೇ ಮನೆಯಲ್ಲಿ ತಂದೆ ತಾಯಿಗಳದು, ಬೇರೆ ಅನ್ಯ ಚಟುವಟಿಕೆಗಳಿಗೆ ಅವಕಾಶ ಇಲ್ಲ. ಈಗ ನಾವು ಇರುವಾಗ ನಮಗೆ ಪುಸ್ತಕ ಎಂಬುದು ಕೇವಲ ಸ್ಕೂಲಿನ ಸಮಯದಲ್ಲಿ, ಶಾಲೆಯ ಸಮಯದಲ್ಲಿ ಮಾತ್ರ ಇತ್ತು. ಇನ್ನೊಂದು ಹಬ್ಬ ಅಂದ್ರೆ ಏನೋ ಹೋಮ್ ವರ್ಕ್ ಅಂತ ಕೊಡ್ತಾರೆ ಆ ಸಮಯದಲ್ಲಿ, ಮತ್ತೆ ಎಲ್ಲವೂ ನಮಗೆ ಅನ್ಯತರ ಚಟುವಟಿಕೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ. ಅದಕ್ಕೆ ನಾನು ಕೂಡ ಹೇಳುವಂಥದ್ದಿದೆ ನನ್ನ ಮನೆಯಲ್ಲಿ, ಬಿಟ್ಟು ಬಿಡಿ ಮಕ್ಕಳನ್ನ, ಅವುಗಳ ಬಾಲ್ಯವನ್ನ ಕದಿಯುವ ಪ್ರಯತ್ನ ಮಾಡಬೇಡಿ, ತಡೆಯುವ ಪ್ರಯತ್ನ ಮಾಡಬೇಡಿ. ಅವು ಬೆಳೀಲಿ, ಅವರಿಗೆ ಹೇಗೆ ಬೇಕು. ಶಿಕ್ಷಣ ಬದುಕಲಿಕ್ಕೆ ದಾರಿಗಳು 1000 ಇದೆ. ಅದರೊಳಗೆ ಕೇವಲ ಇಂಗ್ಲಿಷ್ ಕಲ್ತೋ ಕೂಡಲೇ ಅಥವಾ ಹಿಂದಿ ಭಾಷೆಗಳನ್ನು ಕಲ್ತೋ ಕೂಡಲೇ ಬರೀಲಿಕ್ಕೆ ಓದಲಿಕ್ಕೆ ಬಂದರೆ ಸಾಕು, ಮನುಷ್ಯ ಸಹಜವಾಗಿ ಬದುಕುವ ದಾರಿಯನ್ನು ನೋಡ್ಕೊಳ್ತೇವೆ. ಅದರಿಂದ ಶಿಕ್ಷಣ ಎಂಬುದು ಇವತ್ತು ಒಂಥರದ ವ್ಯಾಪಾರೀಕರಣವಾಗಿದೆ. ಶಿಕ್ಷಣ ಎಂಬುದು ಇವತ್ತೊಂದು ಕಡೆದ ಹೇರಿಕೆಯಾಗಿದೆ. ಶಿಕ್ಷಣ ಎಂಬುದು ಇವತ್ತೊಂದು ಕಡೆಯಲ್ಲಿ ಯಾವುದೋ ಒಂದು ದಬ್ಬಾಳಿಕೆಗೆ ಆ ಮಗು ಒತ್ತಡಕ್ಕೆ ಕಲಿಯುವಂತದ್ದಾಗಿದೆ. ಅದು ಬದಲಾಗಲಿ, ಯಾಕಂದ್ರೆ ಇಚ್ಛಾಶಕ್ತಿಯಿಂದ ಕಲಿಯುವಂತದ್ದು ಇಲ್ಲ, ಆಗ್ತಾ ಇಲ್ಲ ಅಂತ. ಖಂಡಿತ. ಯಾಕಂದ್ರೆ ಮಕ್ಕಳಿಗೆ ಒಂದು ಕಡೆ ಶಿಕ್ಷಣದ ಜೊತೆಗೆ ಅಂದ್ರೆ ಇದೀಗ ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಕೂಡ ಒಂದು ಕಡೆ ಮಕ್ಕಳು ಇದ್ರೆ ಮಾತ್ರ ಒಂದು ರೀತಿಯ ಒಂದು ಖುಷಿ ಕೂಡ ಸಿಗುತ್ತೆ ಅಂತ. ಈಗಾಗಲೇ ನಾವು ಎಷ್ಟೋ ಕಡೆ ನೋಡ್ತೀವಿ, ಸಾಂಸ್ಕೃತಿಕ ಚಟುವಟಿಕೆಗಳಾಗಿರ್ಬೋದು ಅಥವಾ ಕ್ರೀಡೆಗಳಲ್ಲಿ ಇವತ್ತು ಮಕ್ಕಳು ಪಾಲ್ಗೊಳ್ತಾನೆ ಇಲ್ಲ. ಸರಿ ಇದೆ. ಈಗ ಏನಾಗಿದೆ, ಶಾಲೆಗಳು ಮುಖ್ಯವಾಗಿ ಶಿಕ್ಷಣ ಸಂಸ್ಥೆ ಎಂಬುದು ಏನಾಗಿದೆ, ನಾನು ಹೇಳಿದ್ರು ಪರೀಕ್ಷಿತ ಆಗಬಹುದು, ಆದರೆ ಅದು ಒಂದು ವ್ಯಾಪಾರೀಕರಣ ಆದಾಗ ನನ್ನ ಶಾಲೆಗೆ ಯಾವ ರೀತಿಯಲ್ಲಿ ರ್ಯಾಂಕ್ ಬರುತ್ತೆ,
ನಾನು ಆ ರ್ಯಾಂಕನ್ನು ಇಟ್ಟುಕೊಂಡು ಎಷ್ಟು ನಾನು ಮಕ್ಕಳನ್ನು ತನ್ನ ಕಡೆ ಸೆಳ್ಕೊಳ್ಬೋದು, ನನಗೆ ಎಷ್ಟು ಡೊನೇಷನ್, ಎಷ್ಟು ಫೀಸನ್ನು ಏರಿಸಬಹುದು, ಇದನ್ನು ಮಾತ್ರ ಆಡಳಿತ ಮಂಡಳಿ ಚಿಂತನೆಯನ್ನು ಮಾಡುತ್ತೆ ವಿನಃ ಆ ಮಕ್ಕಳು ಮುಂದಕ್ಕೆ ಆ ಈ ಸ್ಕೂಲನ್ನು ಬಿಟ್ಟು ಹೊರಗೆ ಹೋದ ನಂತರ ಮಕ್ಕಳ ಮುಂದಿನ ಭವಿಷ್ಯತ್ತಿನ ಬಗ್ಗೆ ಆ ಏನು ಪೋಷಕರು ಇರಲಿ ಅಥವಾ ಶಾಲಾ ಮಂಡಳಿಗಳಾಗಲಿ ಚಿಂತನೆಯನ್ನು ಮಾಡೋದಿಲ್ಲ. ಕೇವಲ ಹಣ ಸಂಪಾದನೆ ಒಂದೇ ಒಂದು ದಾರಿ ಆಗುತ್ತೆ. ಮಕ್ಕಳು ಇವತ್ತು ನನ್ನ ಮಕ್ಕಳು ಇಲ್ಲಿಂದ ಅಥವಾ ನಮ್ಮ ಮಕ್ಕಳು ಶಿವಲಿನಿಂದ ಬಿಟ್ಟು ನೋಡಿ, ಇವತ್ತು ನೀವು ಅನಿಸ್ಬೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನನಗೆ ಈಗಿನ ಲೆಕ್ಕಾಂಶ ಗೊತ್ತಿಲ್ಲ, ಒಂದು 3 ವರ್ಷದ ಮುಂಚೆ ನಾನೊಂದು RT ಹಾಕಿ ತೆಗೆದಾಗ ಕನಿಷ್ಠ ಪಕ್ಷ 1 ಲಕ್ಷಕ್ಕೂ ಮೇಲ್ಪಟ್ಟ ಮಕ್ಕಳು ಪದವಿ ಮುಗಿಸ್ಕೊಂಡು ಹೊರಗೆ ಬರ್ತಾರೆ. ಈ ಪದವಿ ಮುಗಿಸ್ಕೊಂಡು ಹೊರಗೆ ಬಂದಾಗ ಆ ಮಕ್ಕಳ ಭವಿಷ್ಯತ್ತು ಒಂದು ಡೋಲಾನಮನವಾಗಿರುತ್ತೆ. ಯಾಕೆಂದ್ರೆ ಅವರಿಗೆ ಏನು ಮಾಡಬೇಕೆಂಬುದು ಗೊತ್ತಿರೋದಿಲ್ಲ. ಯಾಕಂದ್ರೆ ಇವತ್ತಿನ ಶಿಕ್ಷಣ ಪದ್ಧತಿಯ ಹಾಗಿದೆ ಅಂತ. ಯಾಕಂದ್ರೆ ನಾವು ಮಕ್ಕಳು ಕಲಿತಿರ್ಬೇಕಾದ್ರೆ ಕಲಿಯುವಂತದ್ದೇ ಒಂದು, ನಂತರ ಹೊರಗಡೆ ಬಂದ ತಕ್ಷಣ ಅವರಿಗೆ ಪುಸ್ತಕದಲ್ಲಿರುವಂತದ್ದು ಯಾವುದು ಕೂಡ ಅವರಿಗೆ ಒಂದು ಉದ್ಯೋಗದಲ್ಲಿ ಸಿಗೋದಿಲ್ಲ. ಖಂಡಿತ ಅದನ್ನೇ ನಾನು ಹೇಳಕ್ ಹೊರಟವನು. ಈ ಹೊರಗಡೆ ಬಂದ ಕೂಡಲೇ ಮಕ್ಕಳು ಏನು ಮಾಡ್ಬೇಕಂತ ಗೊತ್ತಿರುವುದಿಲ್ಲ. ನೀವು ಹೇಳಿದ ಮಾತು ಸರಿ ಇದೆ. ಏನು ಪುಸ್ತಕದಲ್ಲಿ ಏನು ಕಲಿಸಿಕೊಡ್ತಾರೆ, ನಾನು ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದ್ದೇನೆ, ಶಿಕ್ಷಣ ಬೇರೆ, ಮೌಲ್ಯಾಧಾರಿತ ಶಿಕ್ಷಣಗಳು ಬೇರೆ ಎಂಬುದನ್ನ. ಮೌಲ್ಯಾಧಾರಿತ ಶಿಕ್ಷಣವನ್ನು ಕಲಿಸಿದಾಗ ಮನುಷ್ಯ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ದಾರಿ ಹೋಗುತ್ತೆ. ನಮಗೆಲ್ಲ ಅದನ್ನೇ ಕಲಿಸಿಕೊಟ್ಟವರು. ನಾವೀಗ ನಾನು ಕಲ್ತಿರೋ ರಸ್ತೆಗಳೇ ಬೇರೆ, ನಾನು ಹುಡ್ಕೊಂಡು ಹೋಗಿರುವ ದಾರಿಗಳೇ ಬೇರೆ. ಒಂದು ವೇಳೆ ಇದು ಸಿಕ್ಕದಿದ್ರೆ ಪರ್ಯಾಯ ವ್ಯವಸ್ಥೆಗೆ ನಾನು ನನ್ನ ಬದುಕನ್ನು ಕಟ್ಟಿಕೊಳ್ಳುವಂಥದ್ದು. ಇದು ಮೌಲ್ಯಾಧಾರಿತ ಶಿಕ್ಷಣದಲ್ಲಿ ಸಿಗುತ್ತೆ. ಈ ಶಿಕ್ಷಣ ಎಂಬುದು ಕೇವಲ ನೀವು ಹೇಳಿದಾಗೇನೆ ಪುಸ್ತಕದಲ್ಲಿ ಏನಿದೆ ಅದನ್ನು ಮಾತ್ರ, ಅದರಿಂದ ಹೊರಗೆ ಬಂದ ಕೂಡಲೇ ನಾನು ಚಡಪಡಿಸ್ಲಿಕ್ಕೆ ಶುರು ಆಗ್ತೇನೆ. ನನಗೆ ಏನೋ ಒಂಥರದ ಒಂದು ಗಿಲ್ಟಿನೆಸ್, ಅಂದ್ರೆ ನಾನು ಏನು ಮಾಡಬೇಕು ನನಗೆ ಗೊತ್ತಿಲ್ಲದಿರುವಾಗ ಸಹಜವಾಗಿ ಮನುಷ್ಯ ಖಿನ್ನತೆಗೊಳಗಾಗ್ತಾನೆ ಅಥವಾ ಆತ್ಮಹತ್ಯೆ ಮುಂತಾದಕ್ಕೆ ಇದಾಗ್ತಾನೆ, ಅಥವಾ ಏನು ಕ್ರೈಮ್ ಅಂದ್ರೆ ಅಪರಾಧ ಲೋಕಕ್ಕೆ ಸಹಜವಾಗಿ ಎಂಟರ್ ಆಗ್ತಾನೆ. ಯಾಕಂದ್ರೆ ನನಗೆ ಹಣ ಬೇಕು, ನಾನು ಬದುಕಬೇಕು. ಅವಾಗ ಏನಾಗುತ್ತೆ, ನನಗೆ ನನ್ನ ಕೊಟ್ಟ ಶಿಕ್ಷಣ ನನಗೆ ದಾರಿಯನ್ನು ಕೊಡುವುದಿಲ್ಲ ಅಂತ ಹೇಳುವಾಗ ನಾನು ಸಹಜವಾಗಿ ಡೈವರ್ಷನ್ ಬೇರೆ ಮಾರ್ಗವನ್ನು ಇಟ್ಕೊಂಡು ನಾನು ಹೋಗ್ತೇನೆ. ಅದು ಯಾವ ಮಾರ್ಗನೂ ಆಗ್ಬೋದು. ಅಪರಾಧ ಲೋಕಗಳು ಹೆಚ್ಚಾಗಿ ಜನರನ್ನ ಆಕರ್ಷಿಸ್ತದೆ, ಆ ಮಾರ್ಗದಲ್ಲೇ ನಾವು ಹೋಗ್ತೇವೆ. ಆದ್ರಿಂದ ನಾನು ಹೇಳುವಂಥದ್ದು ಶಿಕ್ಷಣ ಬದುಕಿಗೆ ದಾರಿ ಆಗಬೇಕು. ಇವತ್ತು ವ್ಯಾಪಾರ ನಾನು ನಮ್ಮ ಮಕ್ಕಳು ನೋಡಿ ಒಂದಷ್ಟು ಪುಸ್ತಕವನ್ನು ತಗೊಂಡು ಹೋಗ್ತಾರೆ, ಒಂದಷ್ಟು ಪುಸ್ತಕ. ನಾನು ನನ್ನ ಮಗಳನ್ನ ಕೇಳ್ತೇನೆ, ಪಾಪ ಇದು ಏನಕ್ಕೆ ಮಗಳೇ ಅಂತ ಕೇಳುವಾಗ ನಮ್ಗೆ ಸ್ಕೂಲಲ್ಲಿ ಟೀಚರ್ ತರ್ತಾರೆ. ನಾನು ಒಂದ್ಸಲ ಪ್ರಿನ್ಸಿಪಾಲ್ ಹತ್ರ ಮಾತಾಡಿದೆ. ಅವ್ರು ಹೇಳ್ತಾರೆ, ನಾನು ಕೇಳಿದೆ ಏನಕ್ಕೆ ಇಷ್ಟೆಲ್ಲ ತರಿಸ್ತೀರಿ ನೀವು, ಇಡೀ ಪುಸ್ತಕ ಒಂದು ಏನಂದ್ರೆ EVS ಅಂತೆ, ಅಂದ್ರೆ ಇದಕ್ಕೆ ಸಂಬಂಧಪಟ್ಟದ್ದು ಮತ್ತೊಂದು ಮಗದೊಂದು, ನೀವು ಇಡೀ ದಿನದಲ್ಲಿ ಅದನ್ನು ಪೂರ ಕಲಿಸ್ಕೊಡ್ತೀರಾ ಅಂತ ಕೇಳುವಾಗ, ಇಲ್ಲ ನಿಮಗೆ ಅವರಿಗೆ ಅವಶ್ಯಕತೆ ಇದ್ದದನ್ನು ಮಾತ್ರ ನಾವು ತರ ಕೇಳ್ತೇವೆ. ಪ್ರಿನ್ಸಿಪಾಲ್ ಒಂದು ಮಾತಾಡಿದ್ರೆ ಟೀಚರ್ನವ್ರು ಇನ್ನೊಂದು ಹೇಳ್ತಾರೆ. ಅವ್ರು ಹೇಳ್ತಾರೆ ಇಲ್ಲ ನಮ್ಗೆ ಬೇಕದು. ಹಾಗಾದ್ರೆ ಬೇಕು ಒಂದು ಲ್ಯಾಂಗ್ವೇಜ್, ಮೀನ್ಸ್ ಉದಾಹರಣೆಗೆ ಒಂದು ಇಂಗ್ಲಿಷ್ ಲ್ಯಾಂಗ್ವೇಜ್ ಇದ್ರೆ ಅದಕ್ಕೊಂದು 5-6 ಪುಸ್ತಕಗಳು. ಅದು ಯಾತಕ್ಕಂತ ಕೇಳಿದ್ರೆ ಕೊನೆಗೆ ಎಂಡ್ ಆಗುವಾಗ ಅದು ಪುಸ್ತಕ ನೋಡೇ ಇರುವುದಿಲ್ಲ ಮಕ್ಕಳು. ಯಾಕಂದ್ರೆ ಮಕ್ಕಳಿಗೆ ಇವತ್ತು ಎಷ್ಟು ಪುಸ್ತಕ ಇದೆ ಅನ್ನುವಂಥದ್ದು ಗೊತ್ತಿರುವುದಿಲ್ಲ. ಕೊನೆಗೆ ನಾವು ಹೋಗಿ ಕೇಳ್ತೇವೆ, ಮೇಡಮ್ ಅಥವಾ ಸರ್ ನೀವು ಯಾಕೆ ಪುಸ್ತಕ ತರಿಸಿದ್ರೆ, ಅಲ್ಲ ಅದು ನಮ್ಗೆ ಬೇಕಿತ್ತು ಆದ್ರೆ ನಮ್ಗೆ ಟೈಮದ ಅಭಾವದಿಂದ. ಹಾಗಾದ್ರೆ ನಿಮ್ಗೆ ಇನ್ನು ಎಷ್ಟು ದಿನ ಬೇಕು, 365 ದಿನದಲ್ಲಿ ಒಂದಿಷ್ಟು ದಿನ ಕೊಟ್ಟರು ಕೂಡ ನಿಮ್ಗೆ ಒಂದು ಪಠ್ಯದ ಪುಸ್ತಕದ ಅಂದ್ರೆ ಒಂದು ಭಾಷೆಯನ್ನ ಸಂಪೂರ್ಣವಾಗಿ ಮಕ್ಕಳಿಗೆ ಏನು ಬಂದಿದೆ ಅನ್ನೋ ಕೊಡಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಮತ್ತೆ ಅದು ಯಾಕೆ ತರ್ತೀರಿ? ಇಂಥದ್ದೆಲ್ಲವೂ ತುಂಬಾ ಇದೆ. ಆದ್ರಿಂದ ನಾನು ಪ್ರತಿ ಸಲವೂ ನಾನು ನನ್ನ ಮಗುವಿನ ವಿಚಾರದಲ್ಲಿ ನಾನು ಬಂದಾಗ, ನನ್ನ ಮಕ್ಕಳ ವಿಚಾರದಲ್ಲಿ ಬಂದಾಗ ನಾನು ಪ್ರಿನ್ಸಿಪಾಲ್ ಹತ್ರ ಕೂತ್ಕೊಂಡು ಇದನ್ನೇ ಕೇಳಿದ್ದೇನೆ, ನಿಮಗೆ ಅವಶ್ಯಕ ಇಲ್ಲದಿರುವಾದ ಪುಸ್ತಕವನ್ನು ಯಾಕೆ ತರಿಸ್ತೀರಿ, ಮತ್ತೆ ಈ ದಿನಕ್ಕೆ ಎಷ್ಟು ಬೇಕು ಅದನ್ನ ತರಿಸ್ಕೊಳ್ಳಿ, ಮತ್ತೆ ಒಂದು ಪುಸ್ತಕದಲ್ಲಿ ಅಥವಾ 2 ಪುಸ್ತಕದಲ್ಲಿ ಮುಗಿಸಕ್ಕಾಗುದಿದ್ರು 7-8 ಪುಸ್ತಕಗಳ ಅವಶ್ಯಕತೆ ಏನಿದೆ. ಒಂದು 4-5 ಭಾಷೆ ಅಂದ್ರೆ ಉದಾಹರಣೆಗೆ ಸೈನ್ಸ್, ಮ್ಯಾಥ್ಸ್ ಅಥವಾ ಲ್ಯಾಂಗ್ವೇಜ್, ಹಿಂದಿ ಐದರ್ ಇಂಗ್ಲಿಷ್ ಏನಾದ್ರು ಬಂದ್ರೆ ಅದಕ್ಕೆ ಅದೆಲ್ಲ ಆಗುವಾಗಲೇ ಸಾಧಾರಣ ಪುಸ್ತಕಗಳಾಗುತ್ತೆ. ಏನ್ ತರ್ತೀರಿ ಹೇಳಿ. ಅದ್ರ ಮತ್ತೆ ಮಧ್ಯದಲ್ಲೇ ಟಿಫಿನ್ ಬಾಕ್ಸ್ ಅಂತೆ ಮತ್ತೊಂದು ಮಗದೊಂದು ಆಗುವಾಗ ಮಗು ಹೈರಾಣ ಆಗೋಗ್ಬಿಡುತ್ತಾರೆ. ಒಂದೀಗ 3:30 ನನ್ನ ಮಗಳು ಬಿಡುವ ಸಮಯ ಸ್ಕೂಲು. ನೋಡುವಾಗ ನಮ್ಗೆ ಬೇಜಾರಾಗುತ್ತೆ ಆ ಮಕ್ಕಳಿಗೆ. ನಾವು ಆಗಿರ್ಲಿಲ್ಲ. ಆಯ್ತು ನಮ್ಮ ಸ್ಕೂಲ್ ಬಿಟ್ಟದಂತ ಹೇಳಿದ್ರೆ ನಮ್ಮ ಲವಲವಿಕೆಯೇ ಬೇರೆ. ನಾವು ಅಲ್ಲಿಂದ ಈಗಿನ ಮಕ್ಕಳಿಗೆ ಕಾಲ್ಬುಡದಲ್ಲಿ ವಾಹನ ಇದೆ, ಕಾಲ್ಬುಡದಲ್ಲಿ ವ್ಯವಸ್ಥೆಗಳಿದೆ, ಆದ್ರೆ ನಾವು ಆಗಲ್ಲ. ನಾವು 2-3 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ದೇವೆ, ನಡ್ಕೊಂಡು ಬರ್ತಾ ಇದ್ದೇವೆ. ಆಗ ಈ ರೀತಿ ಒಂದು ಹೊರೆ ಇದ್ದಿದ್ರೆ ಮಕ್ಕಳು ಹೇಗೆ ಇರಬಹುದು. ಆದ್ರೆ ನಮ್ಗೆ ಆ ಹೊರೆ ಅಂತಲೂ ಕಾಣ್ಲಿಲ್ಲ. ನಾನು ಕೆನರಾ ಸ್ಕೂಲ್ ಉರ್ವದಲ್ಲಿ ಓದಿದ್ದು. ನನ್ನ ಹೆಡ್ ಮಾಸ್ಟರ್ ಪುಣ್ಯಕ್ಷಣೆ ಅಂತ ಇವತ್ತು ಕೂಡ ನಾನು ಅವರನ್ನ ಜೀವನದಲ್ಲಿ ನೆನಪಿಸ್ಕೋತೇನೆ. ಬದುಕಿನ ಮೌಲ್ಯಾಧಾರಿತ
ಬದುಕನ್ನು ಹೇಳಿಕೊಟ್ಟಂತ ಗುರುಗಳವ್ರು ನಾವು. ಇವತ್ತು ನಾನು ಯಾವ ದಾರಿಯಲ್ಲಿ ಹೋದ್ರೂ ಕೂಡ ನನ್ನ ಬದುಕನ್ನು ನನಗೆ ಯಾವ ರೀತಿಯಲ್ಲಿ ರೂಪಿಸಬೇಕು ಎಂಬುದನ್ನು ನಾನು ಕಲ್ತುಕೊಂಡಿದ್ದೆ. ನನ್ನ ಮಕ್ಕಳಿಗೆ ಹೇಳ್ಕೊಡುವಂತಹ ಒಂದು ನೈತಿಕ ಏನು ಸ್ಥೈರ್ಯ ಇದೆ ನೋಡಿ, ಅದು ನನಗೆ ಒಂದು ಲೆಕ್ಕದಲ್ಲಿ ನನ್ನ ಶಾಲೆ ನನಗೆ ಕಲಿಸ್ಕೊಡ್ತು, ನನ್ನ ಗುರುಗಳೇ ನನಗೆ ಕಲಿಸ್ಕೊಟ್ರು. ಇವತ್ತು ಗುರುಗಳ ಬಗ್ಗೆ ಗೌರವೇ ಇಲ್ಲದಿರುವಂಥ ವ್ಯವಸ್ಥೆಯ ಶಿಕ್ಷಣ, ಅದು ಏನು ಶಿಕ್ಷಣನೂ ನನಗೆ ಅರ್ಥ ನಿಜ. ಯಾಕಂದ್ರೆ ನಾವಿವತ್ತು ಸಾಕಷ್ಟು ಬೇರೆ ಕಡೆಗಳಲ್ಲಿ ನಾವು ಶಿಕ್ಷಣ ಪದ್ಧತಿಯನ್ನು ನಾವು ಹೋಲಿಸ್ಕೊಂಡ್ರೆ ತುಂಬಾ ಡಿಫರೆನ್ಸ್ ನಮಗೆ ಕಾಣುತ್ತೆ. ಯಾಕಂದ್ರೆ ನಾವು ಅಮೆರಿಕದಂತಹ ಶಿಕ್ಷಣ ವ್ಯವಸ್ಥೆಯನ್ನ ನೋಡಿದ್ರೆ ಪ್ರಾಕ್ಟಿಕಲ್ ಆಗಿ ಎಷ್ಟೋ ರೀತಿ ಶಿಕ್ಷಣ ವ್ಯವಸ್ಥೆಗಳಿದೆ, ಅಲ್ಲಿ ಥಿಯರಿ ಅನ್ನುವಂಥದ್ದೇ ಇಲ್ಲ. ಆದ್ರೆ ನಮ್ಮಲ್ಲಿ ಒಂದು ಕೂಡ ಪ್ರಾಕ್ಟಿಕಲ್ ಅನ್ನುವಂಥ ವಿಚಾರನೇ ಇಲ್ಲ. ಯಾಕೆ ಅಂತ ಇಂಥ ವ್ಯವಸ್ಥೆ ನೋಡಿ, ನೀವು ಅಮೆರಿಕ ಎಂಬ ಶಬ್ದವನ್ನು ಉಪಯೋಗ ಮಾಡಿರೋದ್ರಿಂದ ನಾನು ಹೇಳುವಂಥದ್ದಾಗಿದೆ. ಇಡೀ ನಮ್ಮ ಭಾರತದ ಶಿಕ್ಷಣ ವ್ಯವಸ್ಥೆ ವಿಶ್ವದಲ್ಲಿ ಅತ್ಯಂತ ಉತ್ಕೃಷ್ಟವಾಗಿರುವಂಥದ್ದಿತ್ತು. ಯಾವಾಗ ಬ್ರಿಟಿಷರು ಈ ಭಾರತಕ್ಕೆ ಬಂದ್ರ, ಮೆಕೆಲೆ ಎಂಬ ವ್ಯಕ್ತಿ ಶಿಕ್ಷಣ ಪದ್ಧತಿಯಲ್ಲಿ ಆಂಗ್ಲ ಭಾಷೆಯನ್ನು ತರುವಂಥ ಪ್ರಯತ್ನ ಮಾಡಿ ನಮ್ಮ ಮನೆಯಲ್ಲಿ ತಂದೆ ತಾಯಿಗಳಿಂದ ಹೇಳೋದು ಬಿಟ್ಟು ಇಡೀ ಸಾಂಸ್ಕಾರಿಕ ಜೀವನದೊಟ್ಟಿಯಲ್ಲಿ ಸಾಂಸ್ಕೃತಿಕವಾದ ಒಂದು ವ್ಯವಸ್ಥೆಯನ್ನು ಬದಲಾವಣೆ ಮಾಡಿ ಅದನ್ನು ವಿಭಜನೆ ಮಾಡುವಂಥ ಪ್ರಯತ್ನ ಪಟ್ಟಾಗ ಇಂಥದ್ದೆಲ್ಲ ಇವತ್ತು ಕಾರಣ ಆಯಿತು. ನಾನು ಹೇಳಬಾರದು, ಆದರೂ ಹೇಳ್ತಾ ಇದ್ದೇನೆ. ಯಾವಾಗ ದಯವಿಟ್ಟು ಕ್ಷಮೆ ಇರಲಿ, ಯಾರಿಗಾದರೂ ಇದು ನೋವು ಮಾಡೋ ಉದ್ದೇಶ ಅಲ್ಲ. ಮನೆಯಲ್ಲೇ ತನ್ನ ತಂದೆ ತಾಯಿಗಳನ್ನು ಕರೆಸಿಕೊಳ್ಳುವಂಥ ಶಬ್ದದ ಮೂಲಕ, ಅಥವಾ ನನ್ನ ಮನೆಯಲ್ಲಿ ನಡೆಯುವಂತಹ ಕೆಲವೊಂದು ಹಬ್ಬ ಹರಿದಿನಗಳ ಮೂಲಕ, ಅಥವಾ ಸಮಾಜದ ಅನ್ಯ ವ್ಯಕ್ತಿಗಳನ್ನು, ನನ್ನ ಕುಟುಂಬದ ಸದಸ್ಯರನ್ನು ಜೊತೆ ಸೇರಿಸಿಕೊಂಡು, ಉದಾಹರಣೆಗೆ ಅಂಕಲ್ ಅಂತ ಹೇಳ್ತೇವೆ ನಾವು. ಅಂಕಲ್ ಎಂಬುದಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅನೇಕ ಶಬ್ದಗಳನ್ನು ನಾವು ಕೊಡ್ಬೋದು. ದೊಡ್ಡಪ್ಪ, ಚಿಕ್ಕಪ್ಪ, ಮಾವ, ಇಂಥದ್ದೆಲ್ಲ ಅನೇಕ ಶಬ್ದಗಳಲ್ಲಿ ನಾವು ಅನೇಕ ಸಂಬಂಧಗಳನ್ನು ಕಲ್ಪಿಸಿಕೊಟ್ಟು ಕರೆಯುವಂಥದ್ದಿತ್ತು ನಮ್ಮ ಸಂಸ್ಕಾರ. ನೀವು ಅಮೇರಿಕ ಅಂತ ಹೇಳ್ತಾ ಇದ್ದೀರಿ. ಇವತ್ತು ಅಮೇರಿಕದ ಶಿಕ್ಷಣಗಳಲ್ಲಿ ಪ್ರಾಕ್ಟಿಕಲ್ ಮತ್ತು ಥಿಯರಿಯ ಬಗ್ಗೆ ನೀವು ಶಬ್ದವನ್ನು ಉಲ್ಲೇಖನ ಮಾಡಿದ್ದೀರಿ. ಇರಬಹುದು ಪ್ರಾಕ್ಟಿಕಲ್, ಆದರೆ ಇವತ್ತು ಅಮೆರಿಕದಲ್ಲಿ ಒಬ್ಬ ವಿದ್ಯಾರ್ಥಿ ತನ್ನ ಸಹಪಾಠಿ ತನಗಿಂತ ಒಂದು ಅಂಕೆ ಜಾಸ್ತಿ ತಗೊಂಡ್ರೆ ಮನೆಯಿಂದ ಗನ್ ಹಿಡ್ಕೊಂಡು ಶೂಟ್ ಮಾಡುವಂತ ಸಂಸ್ಕಾರ ಅಲ್ಲಿದೆ. ಅದನ್ನ ನಾವು ಇನ್ನೂ ಅಲ್ಲಿಯೇ ತಲುಪಿಲ್ಲ. ಆದ್ರೆ ಮುಂದಿನ ಒಂದು ಸ್ವಲ್ಪ ಸಮಯದಲ್ಲಿ ಆ ತಲುಪಕ್ಕೆ ಇವತ್ತಿನ ಶಿಕ್ಷಣಗಳು ಪೂರಕವಾಗಿ ಕೆಲಸ ಮಾಡ್ತಾ ಇದೆ. ಆದ್ರೆ ನಮ್ಮ ಹಿಂದಿನವರು, ಈಗ ನನ್ನ ತಂದೆ ಅವರು ವಿದ್ಯಾವಂತರೇ, ಆದ್ರೆ ಅವರ ಶಿಕ್ಷಣದ ಪದ್ಧತಿ ಹೇಗಿತ್ತಂದ್ರೆ ಗುರುಕುಲದ ಮುಖಾಂತರ ಅಥವಾ ಶಾಲೆ ಇರ್ಬೋದು. ಅಲ್ಲಿ ಆ ಶಿಕ್ಷಣದ ಪದ್ಧತಿ ಏನಿದೆ ಅಂದ್ರೆ, ನಾವು ಇವತ್ತಿನ ಒಂದು ಪ್ರಿನ್ಸಿಪಾಲ್ ಇರ್ಬೋದು ಅಥವಾ ಲೆಕ್ಚರರ್ ಇರಬೇಕಾದ್ರೆ ವಿದ್ಯಾರ್ಥಿ ಮತ್ತೆ ಲೆಕ್ಚರರ್ ಮಧ್ಯೆ ಅಥವಾ ಕೆಲವೊಂದು ಸಂಬಂಧಗಳು ಕೆಲವೊಂದ್ಸಲ ಕಲ್ಪಿಸಿಕೊಂಡಾಗ ಹೆದರಿಕೆ ಆಗುವಂಥದ್ದು ಇರುತ್ತೆ. ಆ ಸಂಬಂಧಗಳು ನಮ್ಮಲ್ಲಿ ಇರಲಿಲ್ಲ ಇತ್ತು, ನಾವು ಓದುವಾಗಿರಲಿಲ್ಲ ಇತ್ತು. ನಾವು ನಮ್ಮ ಮಾಸ್ಟರ್ ಅಥವಾ ಲೆಕ್ಚರರ್ ಬಂದರೆ ನಾವು ಎದ್ದು ನಿಂತು ಅವರು ಹೋಗುವವರೆಗೆ ಆ ಗೌರವ ಇತ್ತು. ಇವತ್ತು ಕೂಡ ದಾರಿಯಲ್ಲಿ ಎಲ್ಲಾದರೂ ಸಿಕ್ಕಿದ್ರೆ ಇದು ಮೌಲ್ಯಾಧಾರಿತ ಶಿಕ್ಷಣ. ನನಗೆ ವಿದ್ಯೆಯನ್ನು ಕಲಿಸಿಕೊಟ್ಟ ಗುರುಗಳಿಗೆ ನಾನು ಏನನ್ನು ಕೊಡಬಹುದು ಅದನ್ನು ಹೇಳಿಕೊಟ್ಟಂಥ ಶಿಕ್ಷಣ ಇವತ್ತು ಅದಿಲ್ಲ. ನಾವು ಅಮೇರಿಕ ಇರ್ಬೋದು, ಬ್ರಿಟನ್, ಯಾವುದೇ ಅನ್ಯ ದೇಶಗಳು ನಮ್ಮ ಶಿಕ್ಷಣಕ್ಕೆ ಹೋಲಿಕೆ ಮಾಡಿದರೆ ನಾವು ಇವತ್ತಿನ ಶಿಕ್ಷಣ ಅಲ್ಲ ನಾನು ಹೇಳುವಂಥದ್ದು, ನಮ್ಮ ಹಿರಿಯರಿಗೆ ನಮ್ಮ ಹಿಡ್ಕೊಂಡದ್ದು ಆ ಶಿಕ್ಷಣಗಳನ್ನು ಇವತ್ತು ಬಿಟ್ಟು ನಾವು ಇವತ್ತೊಂದು ಕಂಪಸಿಂಗ್ ಕಲ್ಚರ್ ಅಂತ ಹೇಳ್ತೀವಿ. ಅಂದರೆ ಒಂಥರದ ಹೊಸ ಆವಿಷ್ಕಾರದ ಜೊತೆಯಲ್ಲಿ ನಾವು ಬದಲಾಗ್ತಾ ಇದ್ದೇವೆ. ಬದಲಾಗಬೇಕು, ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಆ ಆವಿಷ್ಕಾರದಲ್ಲಿ ಒಂದು ಸಾರ್ಥಕತೆ ಇರಬೇಕು. ಆ ಸಾರ್ಥಕತೆ ಇಲ್ಲದ ಪುಸ್ತಕದ ಬದನೆಕಾಯಿಯನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಾನು ಶಿಕ್ಷಣವನ್ನು ಬಿಟ್ಟು ಹೊರಗೆ ಬಂದಾಗ ನನ್ನ ಪದವಿಯನ್ನ, ಕಾಗದದ ಪದವಿ, ನಾನು ಅದನ್ನು ಪದವಿ ಅಂತ ಹೇಳ್ತಾ ಇಲ್ಲ, ನಮ್ಮಲ್ಲಿ ಚರ್ಚೆಗಳು ಬಂತು. ಮೊನ್ನೆ ಒಂದು ಇದರೊಳಗೆ ಒಬ್ಬ ರಾಜಕಾರಣಿ ಅಥವಾ ಒಬ್ಬ ವಿದ್ಯಾವಂತನಾಗಬೇಕು ಅಂತ ನನ್ನಲ್ಲಿ ಆ ಚರ್ಚೆಗಳು ಬಂದಾಗ ನಾನು ಅವರಿಗೆ ಹೇಳಿದೆ, ನೀವು ಯಾವ ವಿದ್ಯಾವಂತನ ಬಗ್ಗೆ ಮಾತಾಡ್ತೀರಿ? ಯಾವ ವಿದ್ಯಾವಂತ? ನಾನು ಕೇಳಿದೆ, ಶಿಕ್ಷಣ ಮತ್ತು ಇದೇ ಸೇಮ್ ಮೌಲ್ಯಾಧಾರಿತ ಶಿಕ್ಷಣವನ್ನು ಪಡೆದವನು ಬೇಕಾ, ಮೌಲ್ಯಾಧಾರಿತ ಶಿಕ್ಷಣವನ್ನು ಪಡೆದವನು ಬೇಕಾ? ಇಲ್ಲಿ ಬಂದಾಗ ಏನನ್ನ ಪಡ್ಕೊಳ್ಬೇಕು ಎಂಬುದನ್ನು ಬಿಟ್ಟು ಪಡೆಯದಾಗದಿರುವಂಥ ವಿಷಯಗಳ ಬಗ್ಗೆ ಚರ್ಚೆಗಳಾಗುತ್ತೆ. ಇವತ್ತಿನ ಕ್ರೈಮಿನ ಇಡೀ ಪೇಜನ್ನು ನೀವು ತೆಗೆದು ನೋಡಿ, 100ರಲ್ಲಿ 99% ಇದು ಕ್ರೈಮ್ ಪಡೆದವರು ಎಲ್ಲ ಒಂದು ಕಡೆಯಲ್ಲೇ ಸ್ವಲ್ಪ ಜನ ಬಿಟ್ಟರೆ 99% ಎಲ್ಲ ವಿದ್ಯಾವಂತರು. ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ ಕ್ರೈಮನ್ನು ಹೇಗೆ ಮಾಡಬೇಕು, ಅದರಿಂದ ಹೇಗೆ ತಪ್ಪಿಸ್ಕೊಳ್ಬೇಕು ಎಂಬುದನ್ನು ಅವನ ಶಿಕ್ಷಣ ಅವನಿಗೆ ಹೇಳಿಕೊಡುತ್ತೆ. ಆದರೆ ಮೌಲ್ಯಾಧಾರಿತ ಶಿಕ್ಷಣ ಹೇಳ್ಕೊಡಲ್ಲ. ಮೌಲ್ಯಾಧಾರಿತ ಶಿಕ್ಷಣ ನೀನು ಬದುಕುವ ರೀತಿ, ಬದುಕುವಾಗ ಇನ್ನೊಬ್ಬನ ಜೊತೆಯಲ್ಲಿ ಬದುಕು ಕಟ್ಟಿಕೊಳ್ಳುವಂಥ ರೀತಿಯನ್ನು ಮೌಲ್ಯಾಧಾರಿಸಿ ಅದು ಇವತ್ತು ಬೇಕು ಅಂತ ನಾನು ಹೇಳುವಂಥದ್ದು. ಅದು ಈ ಪುಸ್ತಕದಲ್ಲಿ ಬರುವುದಿಲ್ಲ. ನಿಜ. ಯಾಕಂದ್ರೆ ಇವತ್ತು ನೀವು ಹೇಳಿದ್ರಿ ಈಗಾಗಲೇ ಪುಸ್ತಕದ ಬದನೆಕಾಯಿ ಆಗಿರುವಂಥದ್ದು ಇವತ್ತು ಅಂತ. ಹಾಗಾದ್ರೆ ಒಂದು ಪ್ರಾಕ್ಟಿಕಲ್ ಆದಂತಹ ಶಿಕ್ಷಣ ಇವತ್ತಿನ ದಿನದಲ್ಲಿ ಸಿಗ್ತಾ ಇಲ್ಲ ಅಂತ? ಇಲ್ಲ, ಇದೆ. ಇವತ್ತು ಕೂಡ ಒಬ್ಬ ಮನುಷ್ಯನ
ಪ್ರಾಕ್ಟಿಕಲ್ ಆದ ಶಿಕ್ಷಣ ಸಿಗುತ್ತೆ. ಎಲ್ಲಿ ಸಿಗುತ್ತೆ ಅಂದರೆ ಇವತ್ತು ಕೂಡ ಸರ್ಕಾರಿ ಶಾಲೆಗಳಲ್ಲಿ ಇವತ್ತಿದೆ. ನಾವು ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚಲ್ಪಡುತ್ತೆ ಅನೇಕ. ಇವತ್ತು ನೀವು ಶಾಲೆಗಳಲ್ಲಿ ಹೋಗಿ ನೀವು ನಾನು ನಿಮಗೊಂದು ಉದಾಹರಣೆಯನ್ನು ಕೊಡ್ತೇನೆ. ಮೊದಲು ಆ ಅಂದರೆ ಏನು ಅಂತ ಹೇಳಿಕೊಡ್ತಾ ಇದ್ರು. ಆ ಅಂದರೆ ಏನು, ಕನ್ನಡ ಅಕ್ಷರಮಾಲೆಗಳ ಮುಖಾಂತರ 1ನೇ ಕ್ಲಾಸಿನಿಂದ ಪ್ರಾರಂಭ ಆಗ್ತಾ ಇತ್ತು. ಇವತ್ತು ಅದು ಹೋಗ್ಬಿಟ್ಟಿದೆ. ಇವತ್ತು ಎ ಫಾರ್ ಆ್ಯಪಲ್, ಎ ಫಾರ್ ಆ್ಯಪಲ್ ಅಲ್ವೇ ಅಲ್ಲ, ಅದು ಅರ್ಥವೇ ಅದಕ್ಕೆ ಸಂಬಂಧ. ಎ ಫಾರ್ ಆ್ಯಪಲ್ ಆಗುವುದೇ ಇಲ್ಲ ಅದು. ನಾನು ಅದನ್ನು ಇಲ್ಲಿ ಬಿಡಿಸಿ ಹೇಳಿದರೆ ತಪ್ಪಾಗುತ್ತೆ. ಆದ್ದರಿಂದ ಒಂದು ನಿಜವಾಗಿ ಸಹ ಎ ಫಾರ್ ಆ್ಯಪಲ್ ಆಗುತ್ತೆ ಅಥವಾ ಅದಕ್ಕೆ ಬೇರೆ ಅರ್ಥಗಳಿದೆಯಾ ಎಂಬುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಎ ಫಾರ್ ಆ್ಯಪಲ್ ಆದ ಕೂಡಲೇ ಆಗುವುದಿಲ್ಲ ಅದರದ ಅರ್ಥ. ಶಿಕ್ಷಣಗಳನ್ನು ಕಲಿಸಿಕೊಡುವಂಥ ಗುರುಗಳು ಕೂಡ ಅಥವಾ ಇವತ್ತೇನು ಲೆಕ್ಚರರ್ಸ್ ಅಂತ ಹೇಳ್ತಾ ಇದ್ದೇವೆ, ಕೇವಲ ಹಣಕ್ಕೋಸ್ಕರ ಶಿಕ್ಷಣವನ್ನು ಕಲಿಸಿಕೊಡ್ಬಾರ್ದು. ಸಂಬಳ ಸಿಕ್ಕಿಲ್ಲ ಧರಣಿ ಆಗುತ್ತೆ ಅಲ್ಲ, ಬೇಕು ಬದುಕಲಿಕ್ಕೆ ಹಣ ಬೇಕು ಇಲ್ಲ ಅಂತಲ್ಲ. ಆದರೆ ಶಿಕ್ಷಣವನ್ನು ಮಾರಿದಾಗ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವಿದ್ಯೆಯನ್ನು ಮಾರಲ್ಪಡಬಾರ್ದು ಅಂತ ಇದೆ. ಭಾರತೀಯ ಸಂಸ್ಕೃತಿಯಲ್ಲಿ ವಿದ್ಯೆ ಮಾರಲ್ಪಡಂಥ ವಸ್ತುಗಳು ಅಲ್ಲ. ವಿದ್ಯೆ ಮತ್ತು ನೀರು 2 ವಸ್ತುಗಳು ಮಾರಲಿಕ್ಕೆ ಆಗದಿರುವಂಥದ್ದು. ಇದಕ್ಕೆ ಅದನ್ನು ಇದು ಹೇಳ್ತೇವೆ ವ್ಯರ್ಜ ಅಂತ ಹೇಳ್ತೇವೆ ನಾವು. ಅದು ಬದುಕಿಗೆ ಒಂದು ದಾರಿ. ನೀರು ಮನುಷ್ಯನ ಬದುಕಿಗೆ ಒಂದು ದಾರಿ. ಅದಿಲ್ಲದ್ರೆ ಮನುಷ್ಯ ಸಾಯ್ತಾನೆ. ವಿದ್ಯೆ ಎಂಬುದು ಬದುಕಲಿಕ್ಕೆ ಒಂದು ದಾರಿ. ಅದಿಲ್ಲದಿದ್ರೆ ಅವನ ಅನಾಗರಿಕನಾಗ್ತಾನೆ. ಆಗಿರುವಾಗ 2 ವಸ್ತುಗಳು ಮಾರಲ್ಪಡಬಾರ್ದು. ಅದು ಪಸರಿಸಬೇಕು, ಒಬ್ಬನಿಂದ ಇನ್ನೊಬ್ಬನಿಗೆ ತಿಳಿಯಾಗಬೇಕು ಅಥವಾ ತಾನು ದಾನವಾಗಿ ಕೊಡಬೇಕು ಎಂಬುದು ನಮ್ಮ ವಿಶೇಷವಾಗಿ ಹಿಂದೂ ಧರ್ಮದ ಮೌಲ್ಯ. ಅದು ಹಿಂದೂ ಧರ್ಮ ಅಂದರೆ ಭಾರತೀಯ ಸಂಸ್ಕೃತಿ, ಜೀವನದ ಪದ್ಧತಿ. ಅದು ಹಿಂದೂ ಧರ್ಮ ಅಂದರೆ ಧರ್ಮ ಅಂತ ಅಲ್ಲ, ಅದು ಜೀವನದ ಪದ್ಧತಿ. ಆ ಜೀವನದ ಪದ್ಧತಿ ಮೌಲ್ಯಾಧಾರಿತ ಶಿಕ್ಷಣದ ತಳಹದಿಯಲ್ಲೇ ಇದೆ. ಸಂಸ್ಕಾರ, ಸಂಸ್ಕೃತಿ, ಜೀವನ, ಸಂಬಂಧಗಳು ಇದೆಲ್ಲವೂ ಮೌಲ್ಯಾಧಾರಿತ ಶಿಕ್ಷಣದ ಅಡಿಯಲ್ಲಿ ಬರ್ತಾ ಇತ್ತು. ನಮ್ಮ ಗುರು ಹಿರಿಯರುಗಳು, ನಮ್ಮ ಹಿರಿಯರು ಈಗ ಒಂದು 20 ವರ್ಷದಿಂದ ಇತ್ತೀಚೆಗೆ ಬದಲಾದದ್ದು. ಮೊದಲು ಇರಲಿಲ್ಲ ಇತ್ತು ಇಷ್ಟೆಲ್ಲ. ಒಂದು ಇತ್ತೀಚೆಗೆ ಇಂತಹ ಬದಲಾವಣೆಗಳು ತುಂಬಾ. ಯಾಕೆಂದ್ರೆ ನೀವು ನೋಡಿರ್ಬೋದು, ಶಿಕ್ಷಣ ರಾಜಕಾರಣಿಗಳ ಸುತ್ತಾಗಿಬಿಟ್ಟಿದೆ ಇವತ್ತು. ಶಿಕ್ಷಣ ಒಂದು ಧಾರ್ಮಿಕ ವ್ಯಕ್ತಿಗಳ ಸುತ್ತಾಗಿಬಿಟ್ಟಿದೆ. ಶಿಕ್ಷಣ ಒಂದು ದೊಡ್ಡವರ ಸುತ್ತಾಗಿಬಿಟ್ಟಿದೆ. ಶಿಕ್ಷಣ ದೊಡ್ಡವರ ಸುತ್ತು, ಧಾರ್ಮಿಕ ವ್ಯಕ್ತಿಗಳ ಸುತ್ತು, ಶಿಕ್ಷಣ ಒಬ್ಬ ರಾಜಕಾರಣಿಗಳ ಸುತ್ತಾದ ಕೂಡಲೇ ಅದು ಮಾರಲ್ಪಡುತ್ತೆ. ಮಾರಲ್ಪಟ್ಟಾದಾಗ ನಾನು ಎಷ್ಟು ಸಂಪಾದನೆ ಮಾಡಬಹುದು ಎಂಬುದು ಅಲ್ಲಿ ಮುಖ್ಯವಾಗುತ್ತೆ ವಿನಃ ಆ ಶಿಕ್ಷಣವನ್ನು ಪಡ್ಕೊಳ್ಳೋಕ್ಕೆ ಬಂದಿರುವ ವಿದ್ಯಾರ್ಥಿ ಅಥವಾ ಒಂದು ಮಗು ಅದರ ಭವಿಷ್ಯಲ್ಲಿ ನಿರ್ಮಾಣ ಆಗುವುದಿಲ್ಲ. ಕೇವಲ ಅವರ ಹಣ ಅಲ್ಲಿ ನಿರ್ಣಯವಾಗುತ್ತೆ ಅಂತ. ನಿಜ. ಇವತ್ತು ವಿದ್ಯೆ ನೀವು ಮಾರಲ್ಪಡ್ತಿದೆ ಅಂತ ಹೇಳಿದ್ರೆ ಅಂದ್ರೆ ಶಿಕ್ಷಕರು ಕೂಡ ಇವತ್ತು ಅದೇ ರೀತಿ ಕೆಲಸವನ್ನ ಮಾಡಬೇಕಾಗಿದೆ ಅಂತ. ಈಗ ನಾವು ಎಷ್ಟೋ ಒಂದು ಸಿಲೆಬಸ್ಗಳೀಗ ಒಂದು ಸಬ್ಜೆಕ್ಟ್ಗೆ ಸಾಕಷ್ಟು ಒಂದು 4-5 ಸಿಲೆಬಸ್ಗಳಿರುವಂಥದ್ದು, ಅದಕ್ಕೆ ಸಪ್ರೇಟ್ ಬುಕ್ಸ್ ಇರುವಂಥದ್ದು, ಅದನ್ನೇ ಕೂಡ ಅವರಿಗೆ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು 1 ವರ್ಷದಲ್ಲೇ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಈಗ ಅವರಿಗೂ ಕೂಡ ಎಲ್ಲೋ ಒಂದು ಕಡೆ ಅದ್ರ ಬಗ್ಗೆ ಅಷ್ಟು ತಿಳುವಳಿಕೆ ಇರೋದಿಲ್ವಾ? ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಬೇರೆ ಕಡೆ ಟ್ಯೂಷನ್ ಕ್ಲಾಸಿಗೆ ಹೋಗ್ತಾರಾ ಹೇಗೆ ಅಂತ ನಾನು ನಿಮ್ಮಲ್ಲಿ ಒಂದು ವಿಷಯವನ್ನು ಹೇಳ್ತೇನೆ ನೋಡಿ. ಒಬ್ಬ ಸಿವಿಲ್ ಕನ್ಸಲ್ಟೆಂಟ್ ಅಂತ ಇಟ್ಕೊಳ್ಳೋಣ, ಒಬ್ಬ ಮನೆಯನ್ನು ಕಟ್ಟಡ ಮಾಡೋನು. ನಾನೊಬ್ಬ ಟೆಕ್ನಿಕಲ್ ವ್ಯಕ್ತಿಯಾಗಿ ನಾನು ಅದನ್ನು ಹೇಳ್ತೇನೆ. ಏನಾಗುತ್ತೆ ಈಗ ನನ್ನ ಬದುಕನ್ನು ಕಟ್ಟಿಕೊಳ್ಳೋಕೆ ನಾನು ಒಂದು ಗುತ್ತಿಗೆಯ ಅಥವಾ ಇಂಜಿನಿಯರ ಮತ್ತೊಂದು ಮಗದೊಂದಾಗಿ ನಾನು ಬದುಕನ್ನು ಕಟ್ಟಿಕೊಳ್ಬೇಕಾದ್ರೆ ನನಗೆ ಸಮಾಜದ ಅನ್ನತರ ವಿಚಾರಗಳ ಬಗ್ಗೆ ನಾನು ಯಾಕೆ ಚರ್ಚೆಯನ್ನು ಮಾಡಬೇಕು? ನನಗೆ ಅವಶ್ಯಕತೆ ಇದೆಯಾ? ಭೂಮಿಯ ಸಾಂದ್ರತೆಗಳು ಏನು, ಭೂಮಿಯ ಲವಣಾಂಶಗಳು ಏನು, ಭೂಮಿಗೆ ಆ ಒಂದು ಭಾರವನ್ನು ತಡ್ಕೊಳ್ಳೋಕೆ ಆ ಮಣ್ಣಿನ ಶಕ್ತಿಯ ಬಲಗಳ ಬಗ್ಗೆ ನಾನು ಚಿಂತನೆಯನ್ನು ಮಾಡಬೇಕು. ಅದು ನನ್ನ ಬದುಕು. ಅದರ ಮುಖಾಂತರ ನಾನು ಬದುಕನ್ನು ಕಡ್ಕೊಳ್ತೇನೆ. ಅದರ ಬಗ್ಗೆ ಆಸಕ್ತಿಯನ್ನಿರುವಂಥದ್ದು ನೋಡಕ್ಕೆ ಬೇರೆ ಬೇರೆ ಆ ಮಕ್ಕಳನ್ನು ನೀವು ಒಂದು ಹಂತದಲ್ಲಿ ಬೆಳೆಸ್ಕೊಂಡು ಹೋದಾಗ ಮಗು ಯಾವ ರೀತಿಯಲ್ಲಿ ಯಾವುದಕ್ಕೆ ಸ್ಪಂದಿಸುತ್ತೆ ಎಂಬುದರ ಮುಖಾಂತರ ಶಿಕ್ಷಣವನ್ನು ಕೊಡುವಂಥದ್ದು. ಮೊದಲು ಹಿರಿಯರು ಅದನ್ನೇ ಮಾಡ್ತಾ ಇದ್ದದ್ದು. ನಮ್ಮ ಗುರುಕುಲ ಶಿಕ್ಷಣ ಪದ್ಧತಿಗಳು ಯಾವ ರೀತಿಯಲ್ಲಿ ಇತ್ತಂದ್ರೆ ಆ ಮಗುವಿನ ಒಳಗಡೆ ಇರುವಂತಹ ಸಂಪನ್ಮೂಲಗಳನ್ನು ಹೊರಗೆ ತೆಗೆದುಬಿಟ್ಟು, ಆ ಮಗುವಿನ ಆಸಕ್ತಿಯನ್ನು ಹೊರಗೆ ತೆಗೆದುಬಿಟ್ಟು ಅದಕ್ಕೆ ಪೂರಕವಾದ ಶಿಕ್ಷಣವನ್ನು ಕೊಟ್ಟು ಸಮಾಜಕ್ಕೆ ಅರ್ಪಿಸ್ತಾ ಇದ್ರು ಆ ಹುಡುಗನನ್ನು. ಇವತ್ತು ಆಗಿಲ್ಲ. ಇವತ್ತು ಎಲ್ಲವನ್ನ ನೀವು ಕಲಿ, ಸಮಾಜ ಕಲಿ, ಇದು ಲೆಕ್ಕ ಕಲಿ, ವಿಜ್ಞಾನ ಕಲಿ, ಎಲ್ಲವೂ ಕಲಿ ಕಲಿ ಕಲಿ. ಎಲ್ಲಿಂದ ತುಂಬಿಸ್ಕೊಳ್ಳಿ ಆ ಹುಡುಗ ಪಾಪ ಮಗು? ಅದ್ರ ಜೊತೆಯಲ್ಲಿ ಬೇರೆ ಶಿಕ್ಷಣಗಳು ಇದೆಲ್ಲ, ಆಟ ಪಾಠ ಏನೂ ಇಲ್ಲ. ಬೆಳಗ್ಗೆ ಎದ್ರೆ ಪ್ರಾರಂಭ ಆಯ್ತು, ಸಾಯಂಕಾಲ ಆದ್ರೆ ಮುಗೀತು. ಅದರ ಮಧ್ಯದಲ್ಲಿ ತಂದೆ ತಾಯಿಗಳು ಕೂಡ ಅದನ್ನೇ ಹೇಳೋದು, ಕಲಿ ಕಲಿ ಕಲಿ. ಮಗು ಏನಾಗುತ್ತೆ, ಲಾಸ್ಟಿಗೆ ಖಿನ್ನತೆ ಆಗುತ್ತೆ. ಮಗುವಿಗೆ ಬೇರೆಗಳು ಇಲ್ಲದ ಕೂಡಲೇ ಮಗು ಡಿಪ್ರೆಷನ್ಗೆ ಬರ್ತಾನೆ.
ಆವಾಗ ನಾವು ಡಾಕ್ಟರ್ ಹತ್ರ ಹೊಡ್ತೇವೆ, ಇದು ಡಾಕ್ಟರ್ ನನ್ನ ಮಗ ಡೆಪ್ರೆಷನ್ಗೆ ಹೋದ, ಏನು ಮಗ ಮತ್ತು ಅವರು ಇನ್ನೊಂದು ಕೌನ್ಸಿಲಿಂಗ್ ಮಾಡಿಬಿಟ್ಟು ಮಗುವಿನ ಆವಾಗ ಅವ್ರಿಗೆ ಹೇಳುತ್ತೆ ಹೌದು ನಾನು ಬಿಟ್ಟೇ ಇಲ್ಲ. ಒನ್ಸ್ ಅಗೇನ್ ತಿರುಗಿ ಅದೇ ರಿಪೀಟ್. ಅಲ್ಲ ಮಕ್ಕಳೇ, ನನ್ನೊಬ್ರು ಡಾಕ್ಟರ್ ಇದ್ದಾರೆ, ನನ್ನ ಫ್ರೆಂಡ್, ಅವ್ರು ಹೇಳ್ತಾ ಇದ್ರು, ನಾವು ಎಷ್ಟು ಅಂತ ಹೇಳೋದು, ಅವ್ರಿಗೆ ಹೇಳಿದ್ರೆ ಅರ್ಥನೇ ಆಗೋದಿಲ್ಲ ತಂದೆ ತಾಯಿಗಳಿಗೆ ಅಂತ. ಈ ಹಂತದಲ್ಲಿ ನಾವೇನ್ ಮಾಡಬೇಕಾಗತ್ತೆ, ಮಗುವಿಗೆ ಆ ಶಿಕ್ಷಣದ ವ್ಯವಸ್ಥೆಯಿಂದ ಹೊರ ತರುವಂಥದ್ದು ಎಲ್ಲಾ ತಂದೆ ತಾಯಿಗಳ ಕರ್ತವ್ಯ ಅಂತ ನಾನು ಹೇಳಿಕೆ. ಓಕೆ ಧರ್ಮೇಂದ್ರ ಅವರೇ, ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ, ಒಂದು ಸಣ್ಣ ಬ್ರೇಕ್ ಅನ್ನ ತೆಗೆದುಕೊಂಡು. ಎಸ್ ವೀಕ್ಷಕರು, ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಮಾತಾಡ್ಲಿಕ್ಕಿದ್ದೀವಿ. ಯಾಕಂತ ಹೇಳಿದ್ರೆ ಈಗಾಗಲೇ ಶಿಕ್ಷಕರಿಗೆ ಎಲ್ಲೋ ಒಂದು ಕಡೆ ಜ್ಞಾನದ ಕೊರತೆ ಇದೆಯಾ ಅನ್ನುವಂತ ಪ್ರಶ್ನೆ ಕೂಡ ಮೂಡುತ್ತೆ. ಎಸ್, ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಮಾತಾಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ಬ್ಯಾಗ್ ಹೊರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ. ಎಸ್, ಇವತ್ತು ಮಕ್ಕಳಿಗೆ ಶಿಕ್ಷಣಕ್ಕಿಂತ ಹೆಚ್ಚಾಗಿ ಬ್ಯಾಗ್ನ ಲಗೇಜ್ ತೆಗೆದುಕೊಂಡು ಹೋಗುವಂಥದ್ದೇ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಇವತ್ತು ಪುಸ್ತಕಗಳ ಹೊರೆ ಕೂಡ ಒಂದು ಕಡೆ ಜಾಸ್ತಿ ಆಗ್ತಿದೆ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ಈ ಬಗ್ಗೆ ಸಾಕಷ್ಟು ಬಾರಿ ಕೂಡ ಒಂದು ಕಡೆ ಮಕ್ಕಳ ಪೋಷಕರು ಇದೀಗ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆಯನ್ನ ಮಾಡಿದ್ರು. ಯಾಕಂತ ಹೇಳಿದ್ರೆ ಯಾಕೆ ಇಷ್ಟೊಂದು ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಏನಾದರೂ ಬದಲಾವಣೆಗಳಾಗಬೇಕಾ ಅನ್ನುವಂಥದ್ದು ಕೂಡ ಇವತ್ತು ನಮಗೆ ಚರ್ಚೆ ಆಗ್ಬೇಕಾಗಿರುತ್ತೆ. ಯಾಕಂದ್ರೆ ಮಕ್ಕಳಿಗೆ ಈ ರೀತಿ ಒಂದು ಹೊರೆಯನ್ನ ಹಾಕೋದ್ರಿಂದ ಶಿಕ್ಷಣವನ್ನ ಹೆಚ್ಚು ಕಲೀಲಿಕ್ಕೆ ಸಾಧ್ಯನಾ ಅನ್ನುವಂತಹ ಪ್ರಶ್ನೆಗಳೆಲ್ಲ ಮೂಡುತ್ತೆ. ಎಸ್, ಇದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ಧರ್ಮೇಂದ್ರ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಕೆ, ಮುಖ್ಯವಾಗಿ ಸರ್ ನಾವು ನೋಡ್ತೇವೆ ಈಗ ಸಾಕಷ್ಟು ವರ್ಷಗಳಿಂದ ನಾವು ಇತ್ತೀಚಿನ ವರ್ಷಗಳಲ್ಲಿ ನಾವು ಗಮನಿಸೋದಾದ್ರೆ ಮೊದಲಿಗಿಂತ ಈ ಬಾರಿ ಮಕ್ಕಳಿಗೆ ಬ್ಯಾಗಲ್ಲಿ ಪುಸ್ತಕದ ಹೊರೆ ಜಾಸ್ತಿ ಆಗಿದೆ. ಯಾಕೆ, ಮುಖ್ಯವಾದ ಕಾರಣ ಏನು ಅಂತ? ಶಿಕ್ಷಣ ಎಂಬುದಕ್ಕೆ ಎರಡು ವಿಧವಾಗಿ ನಾವು ಅದನ್ನ ಡೆಫಿನೇಷನ್ ಅಂದ್ರೆ ಅದಕ್ಕೆ ಒಂದು ಇದನ್ನು ಮಾಡಬಹುದು. ಒಂದು ಮೌಲ್ಯಾಧಾರಿತ ಶಿಕ್ಷಣ, ಇನ್ನೊಂದು ಶಿಕ್ಷಣ. ಹಾಗಾದ್ರೆ ಏನಪ್ಪ ಮೌಲ್ಯಾಧಾರಿತ ಶಿಕ್ಷಣ ಅಂದ್ರೆ ಏನು, ಶಿಕ್ಷಣ ಅಂದ್ರೆ ಏನಂತ? ಒಂದು ನಾನು ಬದುಕಲಿಕ್ಕೋಸ್ಕರ ನನಗೊಂದು ಏನೋ ಶಿಕ್ಷಣ ಸಿಗುತ್ತೆ, ಓದಕ್ಕೆ ಮತ್ತೆ ಇನ್ನೊಂದು ಅದನ್ನ ಶಿಕ್ಷಣ ಅಂತಾರೆ. ಇವತ್ತು ಸಮಾಜದಲ್ಲಿ ಸಿಕ್ಕುವಂಥದ್ದು ಅದೇ, ಆ ಶಿಕ್ಷಣಗಳು ಸಿಗುತ್ತೆ. ಇನ್ನೊಂದು ಮೌಲ್ಯಾಧಾರಿತ ಶಿಕ್ಷಣ ಅಂದ್ರೆ ನಾನು ಹೇಗಿರಬೇಕು, ನಾನು ಸಮಾಜದಲ್ಲಿ ಯಾವ ರೀತಿಯಲ್ಲಿ ಇನ್ನೊಬ್ಬರ ಜೊತೆಯಲ್ಲಿ ವರ್ತಿಸಬೇಕು, ಹೇಗೆ ಅವರ ಜೊತೆಯಲ್ಲಿ ಇರಬೇಕು ಎಂಬುದನ್ನು ಮೌಲ್ಯಾಧಾರಿತ. ನೋಡಿ, ಹಳೆ ಕಾಲದಲ್ಲೆಲ್ಲ ನಮಗೆ ಆ ಥರದ ಶಿಕ್ಷಣಗಳನ್ನು ಕೊಡಲ್ಪಡ್ತು. ಆ ಶಿಕ್ಷಣ ಯಾವ ರೀತಿಯಲ್ಲಿ ಆಗುತ್ತೆ ಅಂದರೆ ಅದಕ್ಕೆ ಪುಸ್ತಕಗಳಂತಲ್ಲ, ನೀವು ನಮ್ಮ ಗುರುಗಳು ನಮ್ಮ ತಂದೆ ತಾಯಿಗಳು ಯಾವ ರೀತಿಯಲ್ಲಿ ನಮಗೆ ಕಲಿಸ್ಕೊಡ್ತಾ ಇದ್ರೆ ಆ ಬಾದರ್ದು. ಈಗ ಪ್ರಾಯಶಃ ನನಗೆ ಅನಿಸ್ತದೆ, ನಾನು ಸಣ್ಣದಿರುವಾಗ ನನಗೆ ಹಿಡ್ಕೊಂಡು ನಾನು ಅಪ್ ಟು ನನ್ನ SSLC ವರೆಗೆ ನಮಗಿರುವಂಥದ್ದು ಒಂದು 3-4 ಪುಸ್ತಕಗಳಷ್ಟೇ. ಅದು ಕೂಡ ಬ್ಯಾಗು ಕೂಡ ಇರಲಿಲ್ಲ, ಅದಕ್ಕೆ ಏನೋ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ನಾವು ಹೋಗ್ತಾ ಇದ್ವಿ. ಆದರೆ ನಾವು ಶಿಕ್ಷಣವನ್ನು ಪಡ್ಕೊಳ್ಳಿಲ್ವಾ? ಇವತ್ತು ನನ್ನ ಮಗಳು ಅಥವಾ ನನ್ನ ಮಗ ಶಾಲೆಗೆ ಹೋಗ್ಬೇಕಾದ್ರೆ ನಾನು ಮೊನ್ನೆ ಪ್ರಿನ್ಸಿಪಾಲ್ ಹತ್ರ, ನಮ್ಮ ಸ್ಕೂಲಿನ ಪ್ರಿನ್ಸಿಪಾಲ್ ಹತ್ರ ಹೇಳುವಾಗ ನಾನು ಹಾಗೆ ಹೇಳಿದೆ, ಮಕ್ಕಳನ್ನು ಮತ್ತೆ ಪುಸ್ತಕವನ್ನು ತೂಗಿದ್ರೆ ಪುಸ್ತಕವೇ ಜಾಸ್ತಿ ಆಗುತ್ತೆ, ಮಕ್ಕಳು ಅಷ್ಟು ಭಾರ ಬರಲ್ಲ. ಇದನ್ನು ಹೊತ್ತುಕೊಂಡು ಅವರು ಹೋಗಬೇಕಾದ್ರೆ ಅವರ ಇಡೀ ಶಾರೀರಿಕ ವ್ಯವಸ್ಥೆ ಅದರಿಂದ ಬದಲಾಗುತ್ತೆ. ಅಂದರೆ ನಾವು ನೋಡಿರ್ಬೋದು ಇವತ್ತಿನ ಮಕ್ಕಳು ಯಾವ ಒಂದು ಶಾರೀರಿಕ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಎಂಬುದನ್ನು ಕೆಲವೊಂದು ನರತಜ್ಞರ ಹತ್ರ ನೀವು ಮಾತಾಡಿದಾಗ ಅವ್ರ ಮಕ್ಕಳನ್ನು, ಯಾಕೆಂದರೆ ನಾವು ನೋಡುವಂಥದ್ದಿರುವಾಗ ನಮಗೆ ಅನಿಸ್ತದೆ, ಅಯ್ಯೋ ಪಾಪ ಇಂಥ ಇದು ಬೇಕಾ. ಆಗಿರುವಾಗ ಶಿಕ್ಷಣದ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕು. ಶಿಕ್ಷಣದ ವ್ಯವಸ್ಥೆಯನ್ನು ನಾನು ಅನೇಕ ಸಲ ಬರೆದಾಗ ನಾನು ಹೇಳಿದ್ದೇನೆ, ಒಬ್ಬ ತಜ್ಞರನ್ನು ಕೂರಿಸಿ, ಶಿಕ್ಷಣ ತಜ್ಞರನ್ನು ಕೂರಿಸಿ ಮತ್ತೆ ಪೋಷಕರನ್ನು ಕೂರಿಸಿ ಒಂದು ಚರ್ಚೆ ಅವಶ್ಯಕತೆ ಇವತ್ತಿದೆ. ಇವತ್ತಿನ ಪ್ರಸ್ತುತ ಕಾಲಘಟ್ಟದಲ್ಲಿ ನಾವು ಅದರ ಬಗ್ಗೆ ಚರ್ಚೆಯನ್ನು ಮಾಡದಿದ್ರೆ ಮುಂದಿನ ದಿನಗಳಲ್ಲಿ ಮಕ್ಕಳು ಶಿಕ್ಷಣ ಅಂದ್ರೆ ಕೂಡಲೇ ಏನೋ ಒಂದು ಬೆಚ್ಚಿ ಬೀಳುವಂತ ಪರಿಸ್ಥಿತಿ ಬರ್ಬೋದು. ನೀವು ಅನೇಕ ಮಕ್ಕಳನ್ನ ಗಮನಿಸ್ಕೊಳ್ಳಿ, ತಂದೆ ತಾಯಿಗಳು ಕೂಡ ಅದರೊಳಗೆ ಪಾತ್ರದಾರರು. ಕೇವಲ ಸ್ಕೂಲನ್ನು ಮಾತ್ರ ಅಲ್ಲ, ಓದು 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 ಬಸ್. ಬೇರೆ ಇತರ ಚಟುವಟಿಕೆಗಳಲ್ಲಿ ಮಕ್ಕಳಿಗೆ ತೊಡಗಿಸ್ಕೊಳ್ಳಿಕ್ಕೆ ಅವಕಾಶನೇ ಇರೋದಿಲ್ಲ ಅಂತ ಅಲ್ಲ, ಅವಕಾಶ ಕೊಡುದಿಲ್ಲ, ಅವಕಾಶಗಳು ಇಲ್ಲ ಅಂತಲ್ಲ, ಅವಕಾಶ ಕೊಡ್ತಾ ಇಲ್ಲ. ಏನಂದ್ರೆ ನನ್ನ ಮಗ ಓದಬೇಕು, ಬೆಳಗ್ಗೆ 7 ಗಂಟೆಯಿಂದ ಪ್ರಾರಂಭ ಆದ್ರೆ ರಾತ್ರಿ 10 ಗಂಟೆವರೆಗೂ ಓದು ಬಸ್.
ಮನೆಯಿಂದ ಸ್ಕೂಲಿನಿಂದ ಮನೆಗೆ ಬರ್ತಾನೆ, ಮನೆಗೆ ಬಂದ ಕೂಡಲೇ ಟ್ಯೂಷನ್ ಆಗುತ್ತೆ, ಟ್ಯೂಷನ್ ಆದ ಕೂಡಲೇ ಮನೆಯಲ್ಲಿ ತಂದೆ ತಾಯಿಗಳದು, ಬೇರೆ ಅನ್ಯ ಚಟುವಟಿಕೆಗಳಿಗೆ ಅವಕಾಶ ಇಲ್ಲ. ಈಗ ನಾವು ಇರುವಾಗ ನಮಗೆ ಪುಸ್ತಕ ಎಂಬುದು ಕೇವಲ ಸ್ಕೂಲಿನ ಸಮಯದಲ್ಲಿ, ಶಾಲೆಯ ಸಮಯದಲ್ಲಿ ಮಾತ್ರ ಇತ್ತು. ಇನ್ನೊಂದು ಹಬ್ಬ ಅಂದ್ರೆ ಏನೋ ಹೋಮ್ ವರ್ಕ್ ಅಂತ ಕೊಡ್ತಾರೆ ಆ ಸಮಯದಲ್ಲಿ, ಮತ್ತೆ ಎಲ್ಲವೂ ನಮಗೆ ಅನ್ಯತರ ಚಟುವಟಿಕೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ. ಅದಕ್ಕೆ ನಾನು ಕೂಡ ಹೇಳುವಂಥದ್ದಿದೆ ನನ್ನ ಮನೆಯಲ್ಲಿ, ಬಿಟ್ಟು ಬಿಡಿ ಮಕ್ಕಳನ್ನ, ಅವುಗಳ ಬಾಲ್ಯವನ್ನ ಇದನ್ನ ಕದಿಯುವ ಪ್ರಯತ್ನ ಮಾಡಿಬಿಡಿ, ತಡೆಯುವ ಪ್ರಯತ್ನ ಮಾಡಿಬಿಡಿ. ಅವು ಬೆಳೀಲಿ, ಅವರಿಗೆ ಹೇಗೆ ಬೇಕು. ಶಿಕ್ಷಣ ಬದುಕಲಿಕ್ಕೆ ದಾರಿಗಳು 1000 ಇದೆ. ಅದರೊಳಗೆ ಕೇವಲ ಇಂಗ್ಲಿಷ್ ಕಲ್ತೋ ಕೂಡಲೇ ಅಥವಾ ಹಿಂದಿ ಭಾಷೆಗಳನ್ನು ಕಲ್ತೋ ಕೂಡಲೇ ಬರೀಲಿಕ್ಕೆ ಓದಲಿಕ್ಕೆ ಬಂದರೆ ಸಾಕು, ಮನುಷ್ಯ ಸಹಜವಾಗಿ ಬದುಕುವ ದಾರಿಯ ನೋಡ್ಕೊಳ್ತೇವೆ. ಅದರಿಂದ ಶಿಕ್ಷಣ ಎಂಬುದು ಇವತ್ತು ಒಂಥರದ ವ್ಯಾಪಾರೀಕರಣವಾಗಿದೆ. ಶಿಕ್ಷಣ ಎಂಬುದು ಇವತ್ತೊಂದು ಕಡೆದ ಹೇರಿಕೆಯಾಗಿದೆ. ಶಿಕ್ಷಣ ಎಂಬುದು ಇವತ್ತೊಂದು ಕಡೆಯಲ್ಲಿ ಯಾವುದೋ ಒಂದು ದಬ್ಬಾಳಿಕೆಗೆ ಆ ಮಗು ಒತ್ತಡಕ್ಕೆ ಕಲಿಯುವಂತದ್ದಾಗಿದೆ. ಅದು ಬದಲಾಗಲಿ. ಯಾಕಂದ್ರೆ ಇಚ್ಛಾಶಕ್ತಿಯಿಂದ ಕಲಿಯುವಂತದ್ದು ಇಲ್ಲ, ಆಗ್ತಾ ಇಲ್ಲ ಅಂತ. ಖಂಡಿತ. ಯಾಕಂದ್ರೆ ಮಕ್ಕಳಿಗೆ ಒಂದು ಕಡೆ ಶಿಕ್ಷಣದ ಜೊತೆಗೆ ಅಂದ್ರೆ ಇದೀಗ ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಕೂಡ ಒಂದು ಕಡೆ ಮಕ್ಕಳು ಇದ್ರೆ ಮಾತ್ರ ಒಂದು ರೀತಿಯ ಒಂದು ಖುಷಿ ಕೂಡ ಸಿಗುತ್ತೆ ಅಂತ. ಈಗಾಗಲೇ ನಾವು ಎಷ್ಟೋ ಕಡೆ ನೋಡ್ತೀವಿ, ಸಾಂಸ್ಕೃತಿಕ ಚಟುವಟಿಕೆಗಳಾಗಿರ್ಬೋದು ಅಥವಾ ಕ್ರೀಡೆಗಳಲ್ಲಿ ಇವತ್ತು ಮಕ್ಕಳು ಪಾಲ್ಗೊಳ್ತಾನೆ ಇಲ್ಲ. ಸರಿ ಇದೆ. ಈಗ ಏನಾಗಿದೆ, ಶಾಲೆಗಳು ಮುಖ್ಯವಾಗಿ ಶಿಕ್ಷಣ ಸಂಸ್ಥೆ ಎಂಬುದು ಏನಾಗಿದೆ, ನಾನು ಹೇಳಿದ್ರು ಪರೀಕ್ಷಿತ ಆಗಬಹುದು, ಆದರೆ ಅದು ಒಂದು ವ್ಯಾಪಾರೀಕರಣ ಆದಾಗ ನನ್ನ ಶಾಲೆಗೆ ಯಾವ ರೀತಿಯಲ್ಲಿ ರ್ಯಾಂಕ್ ಬರುತ್ತೆ, ನಾನು ಆ ರ್ಯಾಂಕನ್ನು ಇಟ್ಕೊಂಡು ಎಷ್ಟು ನಾನು ಮಕ್ಕಳನ್ನು ತನ್ನ ಕಡೆ ಸೆಳ್ಕೊಳ್ಬೋದು, ನನಗೆ ಎಷ್ಟು ಡೊನೇಷನ್, ಎಷ್ಟು ಫೀಸನ್ನು ಏರಿಸಬಹುದು, ಇದನ್ನು ಮಾತ್ರ ಆಡಳಿತ ಮಂಡಳಿ ಚಿಂತನೆಯನ್ನು ಮಾಡುತ್ತೆ ವಿನಃ ಆ ಮಕ್ಕಳು ಮುಂದಕ್ಕೆ ಆ ಈ ಸ್ಕೂಲನ್ನು ಬಿಟ್ಟು ಹೊರಗೆ ಹೋದ ನಂತರ ಮಕ್ಕಳ ಮುಂದಿನ ಭವಿಷ್ಯತ್ತಿನ ಬಗ್ಗೆ ಆ ಏನು ಪೋಷಕರು ಇರಲಿ ಅಥವಾ ಶಾಲಾ ಮಂಡಳಿಗಳಾಗಲಿ ಚಿಂತನೆಯನ್ನು ಮಾಡೋದಿಲ್ಲ. ಕೇವಲ ಹಣ ಸಂಪಾದನೆ ಒಂದೇ ಒಂದು ದಾರಿ ಆಗುತ್ತೆ. ಮಕ್ಕಳು ಇವತ್ತು ನನ್ನ ಮಕ್ಕಳು ಇಲ್ಲಿಂದ ಅಥವಾ ನಮ್ಮ ಮಕ್ಕಳು ಶಿವಲಿನಿಂದ ಬಿಟ್ಟು ನೋಡಿ, ಇವತ್ತು ನೀವು ಅನಿಸ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನನಗೆ ಈಗಿನ ಲೆಕ್ಕಾಂಶ ಗೊತ್ತಿಲ್ಲ, ಒಂದು 3 ವರ್ಷದ ಮುಂಚೆ ನಾನೊಂದು RTI ಹಾಕಿ ತೆಗೆದಾಗ ಕನಿಷ್ಠ ಪಕ್ಷ 1 ಲಕ್ಷಕ್ಕೂ ಮೇಲ್ಪಟ್ಟ ಮಕ್ಕಳು ಪದವಿ ಮುಗಿಸ್ಕೊಂಡು ಹೊರಗೆ ಬರ್ತಾರೆ. ಈ ಪದವಿ ಮುಗಿಸ್ಕೊಂಡು ಹೊರ ಬಂದಾಗ ಆ ಮಕ್ಕಳ ಭವಿಷ್ಯತ್ತು ಒಂದು ಡೋಲಾನಮನವಾಗಿರುತ್ತೆ. ಯಾಕೆಂದ್ರೆ ಅವರಿಗೆ ಏನು ಮಾಡಬೇಕೆಂಬುದು ಗೊತ್ತಿರೋದಿಲ್ಲ. ಯಾಕಂದ್ರೆ ಇವತ್ತಿನ ಶಿಕ್ಷಣ ಪದ್ಧತಿಯ ಹಾಗಿದೆ ಅಂತ. ಯಾಕಂದ್ರೆ ನಾವು ಮಕ್ಕಳು ಕಲಿತಿರ್ಬೇಕಾದ್ರೆ ಕಲಿಯುವಂತದ್ದೇ ಒಂದು, ನಂತರ ಹೊರಗಡೆ ಬಂದ ತಕ್ಷಣ ಅವರಿಗೆ ಪುಸ್ತಕದಲ್ಲಿರುವಂತದ್ದು ಯಾವುದು ಕೂಡ ಅವರಿಗೆ ಒಂದು ಉದ್ಯೋಗದಲ್ಲಿ ಸಿಗೋದಿಲ್ಲ. ಖಂಡಿತ, ಅದನ್ನೇ ನಾನು ಹೇಳಕ್ ಹೊರಟವನು. ಈ ಹೊರಗಡೆ ಬಂದ ಕೂಡಲೇ ಮಕ್ಕಳು ಏನು ಮಾಡಬೇಕಂತ ಗೊತ್ತಿರುವುದಿಲ್ಲ. ನೀವು ಹೇಳಿದ ಮಾತು ಸರಿ ಇದೆ. ಏನು ಪುಸ್ತಕದಲ್ಲಿ ಏನು ಕಲಿಸಿಕೊಡ್ತಾರೆ, ನಾನು ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದ್ದೇನೆ, ಶಿಕ್ಷಣ ಬೇರೆ, ಮೌಲ್ಯಾಧಾರಿತ ಶಿಕ್ಷಣಗಳು ಬೇರೆ ಎಂಬುದನ್ನು. ಮೌಲ್ಯಾಧಾರಿತ ಶಿಕ್ಷಣವನ್ನು ಕಲಿಸಿದಾಗ ಮನುಷ್ಯ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ದಾರಿ ಹೋಗುತ್ತೆ. ನಮಗೆಲ್ಲ ಅದನ್ನೇ ಕಲಿಸಿಕೊಟ್ಟವರು. ನಾನು ಕಲ್ತಿರೋ ರಸ್ತೆಗಳೇ ಬೇರೆ, ನಾನು ಹುಡ್ಕೊಂಡು ಹೋಗಿರೋ ದಾರಿಗಳೇ ಬೇರೆ. ಒಂದು ವೇಳೆ ಇದು ಸಿಕ್ಕದಿದ್ರೆ ಪರ್ಯಾಯ ವ್ಯವಸ್ಥೆಗೆ ನಾನು ನನ್ನ ಬದುಕನ್ನು ಕಟ್ಟಿಕೊಳ್ಳುವಂಥದ್ದು. ಇದು ಮೌಲ್ಯಾಧಾರಿತ ಶಿಕ್ಷಣದಲ್ಲಿ ಸಿಗುತ್ತೆ. ಈ ಶಿಕ್ಷಣ ಎಂಬುದು ಕೇವಲ ನೀವು ಹೇಳಿದಾಗೇನೆ ಪುಸ್ತಕದಲ್ಲಿ ಏನಿದೆ ಅದನ್ನು ಮಾತ್ರ, ಅದರಿಂದ ಹೊರಗೆ ಬಂದ ಕೂಡಲೇ ನಾನು ಚಡಪಡಿಸ್ಲಿಕ್ಕೆ ಶುರು ಆಗ್ತೇನೆ. ನನಗೆ ಏನೋ ಒಂಥರದ ಒಂದು ಗಿಲ್ಟಿನೆಸ್, ಅಂದ್ರೆ ನಾನು ಏನು ಮಾಡಬೇಕು ನನಗೆ ಗೊತ್ತಿಲ್ಲದಿರುವಾಗ ಸಹಜವಾಗಿ ಮನುಷ್ಯ ಖಿನ್ನತೆಗೊಳಗಾಗ್ತಾನೆ ಅಥವಾ ಆತ್ಮಹತ್ಯೆ ಮುಂತಾದಕ್ಕೆ ಇದಾಗ್ತಾನೆ, ಅಥವಾ ಏನು ಕ್ರೈಮ್ ಅಂದ್ರೆ ಅಪರಾಧ ಲೋಕಕ್ಕೆ ಸಹಜವಾಗಿ ಎಂಟರ್ ಆಗ್ತಾನೆ. ಯಾಕಂದ್ರೆ ನನಗೆ ಹಣ ಬೇಕು, ನಾನು ಬದುಕಬೇಕು. ಅವಾಗ ಏನಾಗುತ್ತೆ, ನನಗೆ ನನ್ನ ಕೊಟ್ಟ ಶಿಕ್ಷಣ ನನಗೆ ದಾರಿಯನ್ನು ಕೊಡುವುದಿಲ್ಲ ಅಂತ ಹೇಳುವಾಗ ನಾನು ಸಹಜವಾಗಿ ಡೈವರ್ಷನ್ ತಗೊಂಡು ಬೇರೆ ಮಾರ್ಗವನ್ನು ಇಟ್ಕೊಂಡು ನಾನು ಹೋಗ್ತೇನೆ. ಅದು ಯಾವ ಮಾರ್ಗನೂ ಆಗ್ಬೋದು. ಅಪರಾಧ ಲೋಕಗಳು ಹೆಚ್ಚಾಗಿ ಜನರನ್ನ ಆಕರ್ಷಿಸ್ತದೆ, ಆ ಮಾರ್ಗದಲ್ಲಿ ನಾವು ಹೋಗ್ತೇವೆ. ಆದ್ರಿಂದ ನಾನು ಹೇಳುವಂಥದ್ದು, ಶಿಕ್ಷಣ ಬದುಕಿಗೆ ದಾರಿ ಆಗಬೇಕು. ಇವತ್ತು ವ್ಯಾಪಾರ, ನಾನು ನಮ್ಮ ಮಕ್ಕಳು ನೋಡಿ ಒಂದಷ್ಟು ಪುಸ್ತಕವನ್ನು ತಗೊಂಡು ಹೋಗ್ತಾರೆ, ಒಂದಷ್ಟು ಪುಸ್ತಕ. ನಾನು ನನ್ನ ಮಗಳನ್ನ ಕೇಳ್ತೇನೆ, ಪಾಪ ಇದು ಏನಕ್ಕೆ ಮಗಳೇ ಅಂತ ಕೇಳುವಾಗ ನಮ್ಗೆ ಸ್ಕೂಲಲ್ಲಿ ಟೀಚರ್ ತರ್ತಾರೆ. ನಾನು ಒಂದ್ಸಲ ಪ್ರಿನ್ಸಿಪಾಲ್ ಹತ್ರ ಮಾತಾಡಿದೆ. ಅವ್ರು ಹೇಳ್ತಾರೆ, ನಾನು ಕೇಳಿದೆ ಏನಕ್ಕೆ ಇಷ್ಟೆಲ್ಲ ತರಿಸ್ತೀರಿ ನೀವು, ಇಡೀ ಪುಸ್ತಕ ಒಂದು ಏನಂದ್ರೆ EVS ಅಂತೆ, ಅಂದ್ರೆ ಇದಕ್ಕೆ ಸಂಬಂಧಪಟ್ಟದ್ದು ಮತ್ತೊಂದು ಮಗದೊಂದು, ನೀವು ಇಡೀ ದಿನದಲ್ಲಿ ಅದನ್ನು ಪೂರ ಕಲಿಸ್ಕೊಡ್ತೀರಾ ಅಂತ ಕೇಳುವಾಗ, ಇಲ್ಲ ನಿಮಗೆ ಅವರಿಗೆ ಅವಶ್ಯಕತೆ ಇದ್ದದನ್ನು ಮಾತ್ರ ನಾವು ತರ ಕೇಳ್ತೇವೆ. ಪ್ರಿನ್ಸಿಪಾಲ್ ಒಂದು ಮಾತಾಡಿದ್ರೆ ಟೀಚರ್ನವ್ರು ಇನ್ನೊಂದು ಹೇಳ್ತಾರೆ. ಅವ್ರು ಹೇಳ್ತಾರೆ, ಇಲ್ಲ ನಮ್ಗೆ ಬೇಕದು.
ಹಾಗಾದ್ರೆ ಬೇಕು ಒಂದು 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 ಲ್ಯಾಂಗ್ವೇಜ್ ಮೀನ್ಸ್ ಉದಾಹರಣೆಗೆ ಒಂದು ಇಂಗ್ಲಿಷ್ ಲ್ಯಾಂಗ್ವೇಜ್ ಇದ್ರೆ ಅದಕ್ಕೊಂದು 5-6 ಪುಸ್ತಕಗಳು. ಅದು ಯಾತಕ್ಕಂತ ಕೇಳಿದ್ರೆ ಕೊನೆಗೆ ಎಂಡ್ ಆಗುವಾಗ ಅದು ಪುಸ್ತಕ ನೋಡೇ ಇರುವುದಿಲ್ಲ ಮಕ್ಕಳು. ನಿಜ. ಯಾಕಂದ್ರೆ ಮಕ್ಕಳಿಗೆ ಇವತ್ತು ಎಷ್ಟು ಪುಸ್ತಕ ಇದೆ ಅನ್ನುವಂಥದ್ದು ಗೊತ್ತಿರುವುದಿಲ್ಲ. ಕೊನೆಗೆ ನಾವು ಹೋಗಿ ಕೇಳ್ತೇವೆ, ಮೇಡಮ್ ಅಥವಾ ಸರ್ ನೀವು ಯಾಕೆ ಪುಸ್ತಕ ತರಿಸಿದ್ರೆ, ಅಲ್ಲ ಅದು ನಮ್ಗೆ ಬೇಕಿತ್ತು ಆದ್ರೆ ನಮ್ಗೆ ಟೈಮದ ಅಭಾವದಿಂದ. ಹಾಗಾದ್ರೆ ನಿಮ್ಗೆ ಇನ್ನು ಎಷ್ಟು ದಿನ ಬೇಕು? 365 ದಿನದಲ್ಲೇ ಒಂದಿಷ್ಟು ದಿನ ಕೊಟ್ಟರು ಕೂಡ ನಿಮ್ಗೆ ಒಂದು ಪಠ್ಯದ ಪುಸ್ತಕದ ಅಂದ್ರೆ ಒಂದು ಭಾಷೆಯನ್ನ ಸಂಪೂರ್ಣವಾಗಿ ಮಕ್ಕಳಿಗೆ ಏನು ಬಂದಿದೆ ಅನ್ನೋ ಕೊಡಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಮತ್ತೆ ಅದು ಯಾಕೆ ತರ್ತೀರಿ? ಇಂಥದ್ದೆಲ್ಲವೂ ತುಂಬಾ ಇದೆ. ಆದ್ರಿಂದ ನಾನು ಪ್ರತಿ ಸಲವೂ ನಾನು ನನ್ನ ಮಗುವಿನ ವಿಚಾರದಲ್ಲಿ ನಾನು ಬಂದಾಗ, ನನ್ನ ಮಕ್ಕಳ ವಿಚಾರದಲ್ಲಿ ಬಂದಾಗ ನಾನು ಪ್ರಿನ್ಸಿಪಾಲ್ ಹತ್ರ ಕೂತ್ಕೊಂಡು ಇದನ್ನೇ ಕೇಳಿದ್ದೇನೆ, ನಿಮಗೆ ಅವಶ್ಯಕ ಇಲ್ಲದಿರುವಾದ ಪುಸ್ತಕವನ್ನು ಯಾಕೆ ತರಿಸ್ತೀರಿ, ಮತ್ತೆ ಈ ದಿನಕ್ಕೆ ಎಷ್ಟು ಬೇಕು ಅದನ್ನು ತರಿಸ್ಕೊಳ್ಳಿ, ಮತ್ತೆ ಒಂದು ಪುಸ್ತಕದಲ್ಲಿ ಅಥವಾ 2 ಪುಸ್ತಕದಲ್ಲಿ ಮುಗಿಸ್ಕಾಗುದಿದ್ರು 7-8 ಪುಸ್ತಕಗಳ ಅವಶ್ಯಕತೆ ಏನಿದೆ. ಒಂದು 4-5 ಭಾಷೆ ಅಂದ್ರೆ ಉದಾಹರಣೆಗೆ ಸೈನ್ಸ್, ಮ್ಯಾಥ್ಸ್ ಅಥವಾ ಲ್ಯಾಂಗ್ವೇಜ್, ಹಿಂದಿ, ಐದರ್ ಇಂಗ್ಲಿಷ್ ಏನಾದ್ರು ಬಂದ್ರೆ ಅದಕ್ಕೆ ಅದೆಲ್ಲ ಆಗುವಾಗಲೇ ಸಾಧಾರಣ ಪುಸ್ತಕಗಳಾಗುತ್ತೆ. ಏನ್ ತರ್ತೀರಿ ಹೇಳಿ? ಅದ್ರ ಮತ್ತೆ ಮಧ್ಯದಲ್ಲೇ ಟಿಫಿನ್ ಬಾಕ್ಸ್ ಅಂತೆ ಮತ್ತೊಂದು ಮಗದೊಂದು ಆಗುವಾಗ ಮಗು ಹೈರಾಣ ಆಗೋಗ್ಬಿಡುತ್ತಾರೆ. ಒಂದೀಗ 3:30 ನನ್ನ ಮಗಳು ಬಿಡುವ ಸಮಯ ಸ್ಕೂಲು. ನೋಡುವಾಗ ನಮ್ಗೆ ಬೇಜಾರಾಗುತ್ತೆ ಆ ಮಕ್ಕಳಿಗೆ. ನಾವು ಆಗಿರ್ಲಿಲ್ಲ. ಆಯ್ತು ನಮ್ಮ ಸ್ಕೂಲ್ ಬಿಟ್ಟದಂತ ಹೇಳಿದ್ರೆ ನಮ್ಮ ಲವಲವಿಕೆಯೇ ಬೇರೆ. ನಾವು ಅಲ್ಲಿಂದ ಈಗಿನ ಮಕ್ಕಳಿಗೆ ಕಾಲ್ಬುಡದಲ್ಲಿ ವಾಹನ ಇದೆ, ಕಾಲ್ಬುಡದಲ್ಲಿ ವ್ಯವಸ್ಥೆಗಳಿದೆ. ಆದ್ರೆ ನಾವು ಆಗಲ್ಲ. ನಾವು 2-3 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ದೇವೆ, ನಡ್ಕೊಂಡು ಬರ್ತಾ ಇದ್ದೇವೆ. ಆಗ ಈ ರೀತಿ ಒಂದು ಹೊರೆ ಇದ್ದಿದ್ರೆ ಮಕ್ಕಳು ಹೇಗೆ ಇರಬಹುದು. ಆದ್ರೆ ನಮ್ಗೆ ಆ ಹೊರೆ ಅಂತಲೂ ಕಾಣ್ಲಿಲ್ಲ. ನಾನು ಕೆನರಾ ಸ್ಕೂಲ್ ಉರ್ವದಲ್ಲಿ ಓದಿದ್ದು. ನನ್ನ ಹೆಡ್ ಮಾಸ್ಟರ್ ಪುಣ್ಯಕ್ಷಣೆ ಅಂತ. ಇವತ್ತು ಕೂಡ ನಾನು ಅವರನ್ನ ಜೀವನದಲ್ಲಿ ನೆನಪಿಸ್ಕೋತೇನೆ. ಬದುಕಿನ ಮೌಲ್ಯಾಧಾರಿತ ಬದುಕನ್ನು ಹೇಳಿಕೊಟ್ಟಂತ ಗುರುಗಳವರು. ಇವತ್ತು ನಾನು ಯಾವ ದಾರಿಯಲ್ಲಿ ಹೋದ್ರೂ ಕೂಡ ನನ್ನ ಬದುಕನ್ನು ನನಗೆ ಯಾವ ರೀತಿಯಲ್ಲಿ ರೂಪಿಸಬೇಕು ಎಂಬುದನ್ನು ನಾನು ಕಲ್ತುಕೊಂಡಿದ್ದೇನೆ. ನನ್ನ ಮಕ್ಕಳಿಗೆ ಹೇಳ್ಕೊಡುವಂತಹ ಒಂದು ನೈತಿಕ ಏನು ಸ್ಥೈರ್ಯ ಇದೆ ನೋಡಿ, ಅದು ನನಗೆ ಒಂದು ಲೆಕ್ಕದಲ್ಲಿ ನನ್ನ ಶಾಲೆ ನನಗೆ ಕಲಿಸ್ಕೊಡ್ತು, ನನ್ನ ಗುರುಗಳೇ ನನಗೆ ಕಲಿಸ್ಕೊಟ್ರು. ಇವತ್ತು ಗುರುಗಳ ಬಗ್ಗೆ ಗೌರವೇ ಇಲ್ಲದಿರುವಂತಹ ವ್ಯವಸ್ಥೆಯ ಶಿಕ್ಷಣ, ಅದು ಏನ್ ಶಿಕ್ಷಣನೋ ನನಗೆ ಅರ್ಥ ನಿಜ. ಯಾಕಂದ್ರೆ ನಾವಿವತ್ತು ಸಾಕಷ್ಟು ಬೇರೆ ಕಡೆಗಳಲ್ಲಿ ನಾವು ಶಿಕ್ಷಣ ಪದ್ಧತಿಯನ್ನು ನಾವು ಹೋಲಿಸ್ಕೊಂಡ್ರೆ ತುಂಬಾ ಡಿಫರೆನ್ಸ್ ನಮಗೆ ಕಾಣುತ್ತೆ. ಯಾಕಂದ್ರೆ ನಾವು ಅಮೆರಿಕದಂತಹ ಶಿಕ್ಷಣ ವ್ಯವಸ್ಥೆಯನ್ನ ನೋಡಿದ್ರೆ ಪ್ರಾಕ್ಟಿಕಲ್ ಆಗಿ ಎಷ್ಟೋ ರೀತಿ ಶಿಕ್ಷಣ ವ್ಯವಸ್ಥೆಗಳಿದೆ, ಅಲ್ಲಿ ಥಿಯರಿ ಅನ್ನುವಂಥದ್ದೇ ಇಲ್ಲ. ಆದ್ರೆ ನಮ್ಮಲ್ಲಿ ಒಂದು ಕೂಡ ಪ್ರಾಕ್ಟಿಕಲ್ ಅನ್ನುವಂಥ ವಿಚಾರನೇ ಇಲ್ಲ. ಯಾಕೆ ಅಂತ ಇಂಥ ವ್ಯವಸ್ಥೆ ನೋಡಿ, ನೀವು ಅಮೆರಿಕ ಎಂಬ ಶಬ್ದವನ್ನು ಉಪಯೋಗ ಮಾಡಿರುವುದರಿಂದ ನಾನು ಹೇಳುವಂಥದ್ದಾಗಿದೆ. ಇಡೀ ನಮ್ಮ ಭಾರತದ ಶಿಕ್ಷಣ ವ್ಯವಸ್ಥೆ ವಿಶ್ವದಲ್ಲಿ ಅತ್ಯಂತ ಉತ್ಕೃಷ್ಟವಾಗಿರುವಂಥದ್ದಿತ್ತು. ಯಾವಾಗ ಬ್ರಿಟಿಷರು ಈ ಭಾರತಕ್ಕೆ ಬಂದ್ರ, ಮೆಕೆಲೆ ಎಂಬ ವ್ಯಕ್ತಿ ಶಿಕ್ಷಣ ಪದ್ಧತಿಯಲ್ಲಿ ಆಂಗ್ಲ ಭಾಷೆಯನ್ನ ತರುವಂತ ಪ್ರಯತ್ನ ಮಾಡಿ ನಮ್ಮ ಮನೆಯಲ್ಲಿ ತಂದೆ ತಾಯಿಗಳಿಂದ ಹೇಳೋದು ಬಿಟ್ಟು ಇಡೀ ಸಾಂಸ್ಕಾರಿಕ ಜೀವನದೊಟ್ಟಿನಲ್ಲಿ ಸಾಂಸ್ಕೃತಿಕವಾದ ಒಂದು ವ್ಯವಸ್ಥೆಯನ್ನು ಬದಲಾವಣೆ ಮಾಡಿ ಅದನ್ನು ವಿಭಜನೆ ಮಾಡುವಂಥ ಪ್ರಯತ್ನ ಪಟ್ಟಾಗ ಇಂಥದ್ದೆಲ್ಲ ಇವತ್ತು ಕಾರಣ ಆಯಿತು. ನಾನು ಹೇಳಬಾರದು ಆದರೂ ಹೇಳ್ತಾ ಇದ್ದೇನೆ, ಯಾವಾಗ ದಯವಿಟ್ಟು ಕ್ಷಮೆ ಇರಲಿ, ಯಾರಿಗಾದರೂ ಇದು ನೋವು ಮಾಡೋ ಉದ್ದೇಶ ಅಲ್ಲ. ಮನೆಯಲ್ಲೇ ತನ್ನ ತಂದೆ ತಾಯಿಗಳನ್ನು ಕರೆಸಿಕೊಳ್ಳುವಂಥ ಶಬ್ದದ ಮೂಲಕ ಅಥವಾ ನನ್ನ ಮನೆಯಲ್ಲಿ ನಡೆಯುವಂತಹ ಕೆಲವೊಂದು ಹಬ್ಬ ಹರಿದಿನಗಳ ಮೂಲಕ ಅಥವಾ ಸಮಾಜದ ಅನ್ಯ ವ್ಯಕ್ತಿಗಳನ್ನು ನನ್ನ ಕುಟುಂಬದ ಸದಸ್ಯರನ್ನು ಜೊತೆ ಸೇರಿಸಿಕೊಂಡು, ಉದಾಹರಣೆಗೆ ಅಂಕಲ್ ಅಂತ ಹೇಳ್ತೇವೆ ನಾವು. ಅಂಕಲ್ ಎಂಬುದಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅನೇಕ ಶಬ್ದಗಳನ್ನು ನಾವು ಕೊಡ್ಬೋದು. ದೊಡ್ಡಪ್ಪ, ಚಿಕ್ಕಪ್ಪ, ಮಾವ, ಇಂಥದ್ದೆಲ್ಲ ಅನೇಕ ಶಬ್ದಗಳಲ್ಲಿ ನಾವು ಅನೇಕ ಸಂಬಂಧಗಳನ್ನು ಕಲ್ಪಿಸಿಕೊಟ್ಟು ಕರೆಯುವಂಥದ್ದಿತ್ತು ನಮ್ಮ ಸಂಸ್ಕಾರ. ನೀವು ಅಮೇರಿಕ ಅಂತ ಹೇಳ್ತಾ ಇದ್ದೀರಿ, ಇವತ್ತು ಅಮೇರಿಕದ ಶಿಕ್ಷಣಗಳಲ್ಲಿ ಪ್ರಾಕ್ಟಿಕಲ್ ಮತ್ತು ಥಿಯರಿಯ ಬಗ್ಗೆ ನೀವು ಶಬ್ದವನ್ನು ಉಲ್ಲೇಖನ ಮಾಡಿದ್ದೀರಿ. ಇರಬಹುದು ಪ್ರಾಕ್ಟಿಕಲ್, ಆದರೆ ಇವತ್ತು ಅಮೆರಿಕದಲ್ಲಿ ಒಬ್ಬ ವಿದ್ಯಾರ್ಥಿ ತನ್ನ ಸಹಪಾಠಿ ತನಗಿಂತ 1 ಅಂಕೆ ಜಾಸ್ತಿ ತಗೊಂಡ್ರೆ ಮನೆಯಿಂದ ಗನ್ ಹಿಡ್ಕೊಂಡು ಶೂಟ್ ಮಾಡುವಂತ ಸಂಸ್ಕಾರ ಅಲ್ಲಿದೆ. ಅದನ್ನ ನಾವು ಇನ್ನೂ ಅಲ್ಲಿಯೇ ತಲುಪಿಲ್ಲ. ಆದ್ರೆ ಮುಂದಿನ ಒಂದು ಸ್ವಲ್ಪ ಸಮಯದಲ್ಲಿ ಆ ತಲುಪಕ್ಕೆ ಇವತ್ತಿನ ಶಿಕ್ಷಣಗಳು ಪೂರಕವಾಗಿ ಕೆಲಸ ಮಾಡ್ತಾ ಇದೆ. ಆದ್ರೆ ನಮ್ಮ ಹಿಂದಿನವರು, ಈಗ ನನ್ನ ತಂದೆ ಅವರು ವಿದ್ಯಾವಂತರೇ, ಆದ್ರೆ ಅವರ ಶಿಕ್ಷಣದ ಪದ್ಧತಿ ಹೇಗಿತ್ತಂದ್ರೆ ಗುರುಕುಲದ ಮುಖಾಂತರ ಅಥವಾ ಶಾಲೆ ಇರ್ಬೋದು. ಅಲ್ಲಿ ಆ ಶಿಕ್ಷಣದ ಪದ್ಧತಿ ಏನಿದೆ ಅಂದ್ರೆ, ನಾವು ಇವತ್ತಿನ ಒಂದು ಪ್ರಿನ್ಸಿಪಾಲ್ ಇರ್ಬೋದು ಅಥವಾ ಲೆಕ್ಚರರ್ ಇರಬೇಕಾದ್ರೆ ವಿದ್ಯಾರ್ಥಿ ಮತ್ತೆ ಲೆಕ್ಚರರ್ ಮಧ್ಯೆ ಅಥವಾ ಕೆಲವೊಂದು ಸಂಬಂಧಗಳು ಕೆಲವೊಂದ್ಸಲ ಕಲ್ಪಿಸಿಕೊಂಡಾಗ ಹೆದರಿಕೆ ಆಗುವಂಥದ್ದು ಇರುತ್ತೆ. ಆ ಸಂಬಂಧಗಳು ನಮ್ಮಲ್ಲಿ ಇರಲಿಲ್ಲ ಇತ್ತು, ನಾವು ಓದುವಾಗಿರಲಿಲ್ಲ ಇತ್ತು. ನಾವು ನಮ್ಮ ಮಾಸ್ಟರ್ ಅಥವಾ ಲೆಕ್ಚರರ್ ಬಂದರೆ ನಾವು ಎದ್ದು ನಿಂತು ಅವರು ಹೋಗುವವರೆಗೆ ಆ ಗೌರವ ಇತ್ತು. ಇವತ್ತು ಕೂಡ ದಾರಿಯಲ್ಲಿ ಎಲ್ಲಾದರೂ ಸಿಕ್ಕಿದ್ರೆ ಇದು ಮೌಲ್ಯಾಧಾರಿತ ಶಿಕ್ಷಣ. ನನಗೆ ವಿದ್ಯೆಯನ್ನು ಕಲಿಸಿಕೊಟ್ಟ ಗುರುಗಳಿಗೆ ನಾನು ಏನನ್ನು ಕೊಡಬಹುದು ಅದನ್ನು ಹೇಳಿಕೊಟ್ಟಂತ ಶಿಕ್ಷಣ ಇವತ್ತು ಅದಿಲ್ಲ. ನಾವು ಅಮೇರಿಕ ಇರ್ಬೋದು, ಬ್ರಿಟನ್, ಯಾವುದೇ ಅನ್ಯ ದೇಶಗಳು
ನಮ್ಮ ಶಿಕ್ಷಣಕ್ಕೆ ಹೋಲಿಕೆ ಮಾಡಿದರೆ ನಾವು ಇವತ್ತಿನ ಶಿಕ್ಷಣ ಅಲ್ಲ ನಾನು ಹೇಳುವಂಥದ್ದು, ನಮ್ಮ ಹಿರಿಯರಿಗೆ ನಮ್ಮ ಹಿಡ್ಕೊಂಡದ್ದು ಆ ಶಿಕ್ಷಣಗಳನ್ನು ಇವತ್ತು ಬಿಟ್ಟು ಬಿಟ್ಟು ನಾವು ಇವತ್ತೊಂದು ಕಂಪಸಿಂಗ್ ಕಲ್ಚರ್ ಅಂತ ಹೇಳ್ತೀವಿ. ಅಂದರೆ ಒಂಥರದ ಹೊಸ ಆವಿಷ್ಕಾರದ ಜೊತೆಯಲ್ಲಿ ನಾವು ಬದಲಾಗ್ತಾ ಇದ್ದೇವೆ. ಬದಲಾಗಬೇಕು, ಬೇಡ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಆ ಆವಿಷ್ಕಾರದಲ್ಲಿ ಒಂದು ಸಾರ್ಥಕತೆ ಇರಬೇಕು. ಆ ಸಾರ್ಥಕತೆ ಇಲ್ಲದ ಪುಸ್ತಕದ ಬದನೆಕಾಯಿಯನ್ನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಾನು ಶಿಕ್ಷಣವನ್ನು ಬಿಟ್ಟು ಹೊರಗೆ ಬಂದಾಗ ನನ್ನ ಪದವಿಯನ್ನು, ಕಾಗದದ ಪದವಿ, ನಾನು ಅದನ್ನು ಪದವಿ ಅಂತ ಹೇಳ್ತಾ ಇಲ್ಲ, ನಮ್ಮಲ್ಲಿ ಚರ್ಚೆಗಳು ಬಂತು. ಮೊನ್ನೆ ಒಂದು ಇದರೊಳಗೆ ಒಬ್ಬ ರಾಜಕಾರಣಿ ಅಥವಾ ಒಬ್ಬ ವಿದ್ಯಾವಂತನಾಗಬೇಕು ಅಂತ ನನ್ನಲ್ಲಿ ಆ ಚರ್ಚೆಗಳು ಬಂದಾಗ ನಾನು ಅವರಿಗೆ ಹೇಳಿದೆ, ನೀವು ಯಾವ ವಿದ್ಯಾವಂತನ ಬಗ್ಗೆ ಮಾತಾಡ್ತೀರಿ? ಯಾವ ವಿದ್ಯಾವಂತ? ನಾನು ಕೇಳಿದೆ, ಶಿಕ್ಷಣ ಮತ್ತು ಇದೇ ಸೇಮ್ ಮೌಲ್ಯಾಧಾರಿತ ಶಿಕ್ಷಣವನ್ನು ಪಡೆದವನು ಬೇಕಾ, ಮೌಲ್ಯಾಧಾರಿತ ಶಿಕ್ಷಣವನ್ನು ಪಡೆದವನು ಬೇಕಾ? ಇಲ್ಲಿ ಬಂದಾಗ ಏನನ್ನ ಪಡ್ಕೊಳ್ಬೇಕು ಎಂಬುದನ್ನು ಬಿಟ್ಟು ಬಿಟ್ಟು ಪಡೆಯದಾಗದಿರುವಂಥ ವಿಷಯಗಳ ಬಗ್ಗೆ ಚರ್ಚೆಗಳಾಗುತ್ತೆ. ಇವತ್ತಿನ ಕ್ರೈಮಿನ ಇಡೀ ಪೇಜನ್ನು ನೀವು ತೆಗೆದು ನೋಡಿ, 100ರಲ್ಲಿ 99% ಇದು ಕ್ರೈಮ್ ಪಡೆದವರು ಎಲ್ಲ ಒಂದು ಕಡೆಯಲ್ಲೇ ಸ್ವಲ್ಪ ಜನ ಬಿಟ್ಟರೆ 99% ಎಲ್ಲ ವಿದ್ಯಾವಂತರು. ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ ಕ್ರೈಮನ್ನು ಹೇಗೆ ಮಾಡಬೇಕು, ಅದರಿಂದ ಹೇಗೆ ತಪ್ಪಿಸ್ಕೊಳ್ಬೇಕು ಎಂಬುದನ್ನು ಅವನ ಶಿಕ್ಷಣ ಅವನಿಗೆ ಹೇಳಿಕೊಡುತ್ತೆ. ಆದರೆ ಮೌಲ್ಯಾಧಾರಿತ ಶಿಕ್ಷಣ ಹಾಕಿ ಹೇಳ್ಕೊಡಲ್ಲ. ಮೌಲ್ಯಾಧಾರಿತ ಶಿಕ್ಷಣ ನೀನು ಬದುಕುವ ರೀತಿ, ಬದುಕುವಾಗ ಇನ್ನೊಬ್ಬನ ಜೊತೆಯಲ್ಲಿ ಬದುಕು ಕಟ್ಟಿಕೊಳ್ಳುವಂಥ ರೀತಿಯನ್ನು ಮೌಲ್ಯಾಧಾರಿಸಿ ಅದು ಇವತ್ತು ಬೇಕು ಅಂತ ನಾನು ಹೇಳುವಂಥದ್ದು. ಅದು ಈ ಪುಸ್ತಕದಲ್ಲಿ ಬರುವುದಿಲ್ಲ. ನಿಜ, ಯಾಕಂದ್ರೆ ಇವತ್ತು ನೀವು ಹೇಳಿದ್ರಿ ಈಗಾಗಲೇ ಪುಸ್ತಕದ ಬದನೆಕಾಯಿ ಆಗಿರುವಂಥದ್ದು ಇವತ್ತು ಅಂತ. ಹಾಗಾದ್ರೆ ಒಂದು ಪ್ರಾಕ್ಟಿಕಲ್ ಆದಂತಹ ಶಿಕ್ಷಣ ಇವತ್ತಿನ ದಿನದಲ್ಲಿ ಸಿಗ್ತಾ ಇಲ್ಲ ಅಂತ? ಇಲ್ಲ, ಇದೆ. ಇವತ್ತು ಕೂಡ ಒಬ್ಬ ಮನುಷ್ಯನ ಪ್ರಾಕ್ಟಿಕಲ್ ಆದ ಶಿಕ್ಷಣ ಸಿಗುತ್ತೆ. ಎಲ್ಲಿ ಸಿಗುತ್ತೆ ಅಂದರೆ ಇವತ್ತು ಕೂಡ ಸರ್ಕಾರಿ ಶಾಲೆಗಳಲ್ಲಿ ಇವತ್ತಿದೆ. ನಿಜ, ನಾವು ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚಲ್ಪಡುತ್ತೆ ಅನೇಕ. ಇವತ್ತು ನೀವು ಶಾಲೆಗಳಲ್ಲಿ ಹೋಗಿ ನಾನು ನಿಮಗೊಂದು ಉದಾಹರಣೆಯನ್ನು ಕೊಡ್ತೇನೆ. ಮೊದಲು ಆ ಅಂದರೆ ಏನು ಅಂತ ಹೇಳಿಕೊಡ್ತಾ ಇದ್ರು. ಆ ಅಂದರೆ ಏನು, ಕನ್ನಡ ಅಕ್ಷರಮಾಲೆಗಳ ಮುಖಾಂತರ 1ನೇ ಕ್ಲಾಸಿನಿಂದ ಪ್ರಾರಂಭ ಆಗ್ತಾ ಇತ್ತು. ಇವತ್ತು ಅದು ಹೋಗ್ಬಿಟ್ಟಿದೆ. ಇವತ್ತು ಎ ಫಾರ್ ಆ್ಯಪಲ್ ಅಲ್ವೇ ಅಲ್ಲ, ಅದು ಅರ್ಥವೇ ಅದಕ್ಕೆ ಸಂಬಂಧ. ಎ ಫಾರ್ ಆ್ಯಪಲ್ ಆಗುವುದೇ ಇಲ್ಲ. ಅದು ನಾನು ಅದನ್ನು ಇಲ್ಲಿ ಬಿಡಿಸಿ ಹೇಳಿದರೆ ತಪ್ಪಾಗುತ್ತೆ. ಆದ್ದರಿಂದ ಒಂದು ನಿಜವಾಗಿ ಸಹ ಎ ಫಾರ್ ಆ್ಯಪಲ್ ಆಗುತ್ತೆ ಅಥವಾ ಅದಕ್ಕೆ ಬೇರೆ ಅರ್ಥಗಳಿದೆ ಎಂಬುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಎ ಫಾರ್ ಆ್ಯಪಲ್ ಆದ ಕೂಡಲೇ ಆಗುವುದಿಲ್ಲ ಅದರದ ಅರ್ಥ. ಶಿಕ್ಷಣಗಳನ್ನು ಕಲಿಸಿಕೊಡುವಂಥ ಗುರುಗಳು ಕೂಡ ಅಥವಾ ಇವತ್ತೇನು ಲೆಕ್ಚರರ್ಸ್ ಅಂತ ಹೇಳ್ತಾ ಇದ್ದೇವೆ, ಕೇವಲ ಹಣಕ್ಕೋಸ್ಕರ ಶಿಕ್ಷಣವನ್ನು ಕಲಿಸಿಕೊಡ್ಬಾರ್ದು. ಸಂಬಳ ಸಿಕ್ಕಿಲ್ಲ, ಧರಣಿ ಆಗುತ್ತೆ ಅಲ್ಲ, ಬೇಕು ಬದುಕಲಿಕ್ಕೆ ಹಣ ಬೇಕು, ಇಲ್ಲ ಅಂತಲ್ಲ. ಆದರೆ ಶಿಕ್ಷಣವನ್ನು ಮಾರಿದಾಗ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವಿದ್ಯೆಯನ್ನು ಮಾರಲ್ಪಡಬಾರ್ದು ಅಂತ ಇದೆ. ಭಾರತೀಯ ಸಂಸ್ಕೃತಿಯಲ್ಲಿ ವಿದ್ಯೆ ಮಾರಲ್ಪಡಂಥ ವಸ್ತುಗಳು ಅಲ್ಲ. ವಿದ್ಯೆ ಮತ್ತು ನೀರು 2 ವಸ್ತುಗಳು ಮಾರಲಿಕ್ಕೆ ಆಗದಿರುವಂಥದ್ದು. ಇದಕ್ಕೆ ಅದನ್ನು ಇದು ಹೇಳ್ತೇವೆ, ವ್ಯರ್ಜ ಅಂತ ಹೇಳ್ತೇವೆ ನಾವು. ಅದು ಬದುಕಿಗೆ ಒಂದು ದಾರಿ. ನೀರು ಮನುಷ್ಯನ ಬದುಕಿಗೆ ಒಂದು ದಾರಿ. ಅದಿಲ್ಲದ್ರೆ ಮನುಷ್ಯ ಸಾಯ್ತಾನೆ. ವಿದ್ಯೆ ಎಂಬುದು ಬದುಕಲಿಕ್ಕೆ ಒಂದು ದಾರಿ. ಅದಿಲ್ಲದಿದ್ರೆ ಅವನ ಅನಾಗರಿಕನಾಗ್ತಾನೆ. ಆಗಿರುವಾಗ 2 ವಸ್ತುಗಳು ಮಾರಲ್ಪಡಬಾರ್ದು. ಅದು ಪಸರಿಸಬೇಕು, ಒಬ್ಬನಿಂದ ಇನ್ನೊಬ್ಬನಿಗೆ ತಿಳಿಯಾಗಬೇಕು ಅಥವಾ ತಾನು ದಾನವಾಗಿ ಕೊಡಬೇಕು ಎಂಬುದು ನಮ್ಮ ವಿಶೇಷವಾಗಿ ಹಿಂದೂ ಧರ್ಮದ ಮೌಲ್ಯ. ಅದು ಹಿಂದೂ ಧರ್ಮ ಅಂದರೆ ಭಾರತೀಯ ಸಂಸ್ಕೃತಿ, ಜೀವನದ ಪದ್ಧತಿ. ಅದು ಹಿಂದೂ ಧರ್ಮ ಅಂದರೆ ಧರ್ಮ ಅಂತ ಅಲ್ಲ, ಅದು ಜೀವನದ ಪದ್ಧತಿ. ಆ ಜೀವನದ ಪದ್ಧತಿ ಮೌಲ್ಯಾಧಾರಿತ ಶಿಕ್ಷಣದ ತಳಹದಿಯಲ್ಲೇ ಇದೆ. ಸಂಸ್ಕಾರ, ಸಂಸ್ಕೃತಿ, ಜೀವನ, ಸಂಬಂಧಗಳು ಇದೆಲ್ಲವೂ ಮೌಲ್ಯಾಧಾರಿತ ಶಿಕ್ಷಣದ ಅಡಿಯಲ್ಲಿ ಬರ್ತಾ ಇತ್ತು. ನಮ್ಮ ಹಿರಿಯರುಗಳು, ನಮ್ಮ ಹಿರಿಯರು ಈಗ ಒಂದು 20 ವರ್ಷದಿಂದ ಇತ್ತೀಚೆಗೆ ಬದಲಾದದ್ದು. ಮೊದಲು ಇರಲಿಲ್ಲ ಇತ್ತು ಇಷ್ಟೆಲ್ಲ. ಒಂದು ಇತ್ತೀಚೆಗೆ ಇಂತಹ ಬದಲಾವಣೆಗಳು ತುಂಬಾ. ಯಾಕೆಂದ್ರೆ ನೀವು ನೋಡಿರ್ಬೋದು, ಶಿಕ್ಷಣ ರಾಜಕಾರಣಿಗಳ ಸುತ್ತಾಗಿಬಿಟ್ಟಿದೆ ಇವತ್ತು. ಶಿಕ್ಷಣ ಒಂದು ಧಾರ್ಮಿಕ ವ್ಯಕ್ತಿಗಳ ಸುತ್ತಾಗಿಬಿಟ್ಟಿದೆ. ಶಿಕ್ಷಣ ಒಂದು ದೊಡ್ಡವರ ಸುತ್ತಾಗಿಬಿಟ್ಟಿದೆ. ವಿಚಾರಗಳನ್ನ ಮಾತಾಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್.
ಬ್ರೇಕ್ ನಂತರ ಬ್ಯಾಗ್ ಹೊರೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗಾಗಲೇ ನಾವು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಒಂದು ಕಡೆಯಲ್ಲಿ ಇವತ್ತಿನ ಶಿಕ್ಷಣ ಪದ್ಧತಿ ಎತ್ತ ಸಾಗ್ತಾ ಇದೆ ಅಂತ. ಯಾಕಂತ ಹೇಳಿದ್ರೆ ಕೇವಲ ಪುಸ್ತಕದ ಬದನೆಕಾಯಿಯಾಗಿದೆ ಇವತ್ತಿನ ಶಿಕ್ಷಣ. ಇದರಲ್ಲಿ ಯಾವುದೇ ರೀತಿಯ ಒಂದು ಪಠ್ಯೇತರ ಚಟುವಟಿಕೆಗಳಲ್ಲಿ ಇವತ್ತು ಮಕ್ಕಳು ಭಾಗಿಯಾಗ್ತಿಲ್ಲ. ಇದಕ್ಕೆಲ್ಲ ಮುಖ್ಯವಾದಂತಹ ಕಾರಣ ಏನು? ಒಂದು ಕಡೆ ಪೋಷಕರೇ ಕಾರಣರಾಗ್ತಿದ್ದಾರೆ, ಜೊತೆಗೆ ಯಾವ ರೀತಿಯಲ್ಲಿ ಈ ಒಂದು ಶಿಕ್ಷಣ ಪದ್ಧತಿಯ ಸರಳೀಕರಣವನ್ನ ಗೊಳಿಸಬಹುದು ಅನ್ನುವಂತಹ ವಿಚಾರ. ಈಗಾಗಲೇ ಧರ್ಮೇಂದ್ರ ಅವರೇ ನಾವು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ, ಯಾಕಲ್ಲ ಇಂತಹ ವ್ಯವಸ್ಥೆಗಳಾಗ್ತಾ ಇದೆ ಅಂತ. ಮುಖ್ಯವಾಗಿ ನಾವು ನೋಡೋದಾದ್ರೆ ಎಲ್ಲೋ ಒಂದು ಕಡೆ ಪೋಷಕರ ಪಾತ್ರ ಮುಖ್ಯವಾಗಿ ಜಾಸ್ತಿ ಆಗಿದೆ ಅಂತ ನೀವು ಈಗಾಗಲೇ ಹೇಳಿದ್ರಿ. ಆದ್ರೆ ಮಕ್ಕಳನ್ನ ಒಂದು ಪಠ್ಯೇತರ ಚಟುವಟಿಕೆಗಳಿಗೆ ಕಳಿಸೋದಾಗಿರ್ಬೋದು, ಇಂಥದ್ದು ಯಾವುದು ಕೂಡ ಇವತ್ತು ಆಗ್ತಾ ಇಲ್ಲ. ಮುಖ್ಯವಾಗಿ ನಾವು ಸಿಟಿಯಂತಹ ಪ್ರದೇಶಗಳಲ್ಲಿ ಗಮನಿಸೋದಾದ್ರೆ, ಇವತ್ತು ನಗರ ಪ್ರದೇಶಗಳಲ್ಲಿ ನೋಡೋದಾದ್ರೆ ಒಂದು ಕಡೆ ಮಕ್ಕಳು ಶಾಲೆಗೆ ಹೋದ್ ಬಂದ ನಂತರ ಅವರು ಒಳಗಡೆ ಇರ್ತಾರೆ, ಅಲ್ಲೇ ಅವ್ರಿಗೆ ಊಟ ತಿಂಡಿ ಕೊಡೋದು, ನಂತರ ಅಲ್ಲೇ ಮತ್ತೆ ಶಿಕ್ಷಣ ಮತ್ತೆ ಪಾಠ ಇಂಥದ್ದೇ ಸ್ಟಾರ್ಟ್ ಆಗುತ್ತೆ. ಬಟ್ ಅವ್ರನ್ನ ಹೊರಗಡೆ ಒಂದು ಮಕ್ಕಳ ಜೊತೆ ಬೆರೆಲಿಕ್ಕೂ ಕೂಡ ಇವತ್ತು ಬಿಡ್ತಾ ಇಲ್ಲ. ಅಲ್ಲ, ಏನೋ ಅದೇ ನಾನು ಅವಾಗ ಹೇಳಿದಾಗೇನೆ ನೋಡಿ, ಮೊದಲು ನಾವು ಸಣ್ಣದಿರುವಾಗ ಶಾಲೆಯ ಪ್ರಾರಂಭ ಆಗ್ತದ್ದು 10 ಗಂಟೆಗೆ. ಹೌದು. ಆಮೇಲೆ 4:15 ಗಂಟೆಗೆ ಬಿಡ್ತಾ ಇದ್ರು. ಇವತ್ತು 8 ಗಂಟೆ 8:15, ಕೆಲವು ಕಡೆಯಲ್ಲಿ 8, ಕೆಲವು ಕಡೆಯಲ್ಲಿ 8:15. ಈ 8 ಗಂಟೆ ಆಮೇಲೆ ಬಂದು 2:15 ಆಗುತ್ತೆ, ಕೆಲವು ಕಡೆಯಲ್ಲಿ 3:15. ನೀವು 3:15ಗೆ ಬಂತು, 10:15 8:15ಗೆ ಬಿಟ್ಟರು ಸ್ಕೂಲಿಗೆ ಬಂತು, ಅಲ್ಲಿಂದ 3:15ಗೆ ಬಿಟ್ಟರು, ಮನೆಗೆ ಬಂದಾಗ 4 ಆಗುತ್ತೆ. ಕೈಕಾಲು ಮುಖ ತುಡ್ಕೊಂಡು ತಿಂಡಿ ತಿಂದ ಕೂಡಲೇ ತಾಯಿ ಶುರು ಮಾಡುತ್ತೆ ಓದು ಅಂತ ಹೇಳ್ಬಿಟ್ಟು. ಅಲ್ಲಿಂದ 6 ಗಂಟೆವರೆಗೆ ಓದಿದ ಮಗು ಮತ್ತೆ ಹೊರಗಡೆ ಹೋಗಿ ಅವ್ರ ಮಕ್ಕಳ ಜೊತೆಲಿ ಆಟ ಆಡ್ಲಿಕ್ಕೆ ಅಂತ ಬಿಡ್ಲಿಕ್ಕೆ ಎಷ್ಟು ಸಮಯ ಇದೆ, ಅಥವಾ ಬೇರೆ ಚಟುವಟಿಕೆಗಳಲ್ಲಿ ಗಮನಿಸ್ಕೊಳ್ಳೋಕೆ ಎಷ್ಟು ಸಮಯ ಇದೆ. ಆಮೇಲೆ ತಿರುಗಿ ರಾತ್ರಿ ಹೋಗಿ ಮಲಗುವಾಗ, ಈಗ ನಾನು ಉದಾಹರಣೆ ನನ್ನ ಮಗಳ ಬಗ್ಗೆ ನಾನು ನಿಮಗೆ ಒಂದು ಹೇಳ್ತೀನಿ ನೋಡಿ. 4 ಗಂಟೆಗೆ ಅವ್ರು ಬಂದರೆ 6 ಗಂಟೆ 5:15 ನಾನು ಅವ್ರಿಗೆ ಒಂದು ರಿಸ್ಟ್ರಿಕ್ಷನ್ ಕೊಟ್ಟಿದ್ದೇನೆ. 5:30 ಒಳಗೆ ಓದಿ ಮುಗಿಸ್ಬಿಡ್ಬೇಕು. ಏನು ಬರೆದಿದ್ರು ಮುಗಿಸ್ಕೊ, ಮತ್ತೆ ಆಟ ಆಡಕ್ಕೆ ಹೋಗು, ನಾನು ಇನ್ನೊಂದು ತಡೆಯಲ್ಲ. 6:30 ಗಂಟೆಗೆ ಅವಳು ಸ್ವಿಮ್ಮಿಂಗ್ ಹೋಗ್ತಾಳೆ. 6:30 ಗಂಟೆಗೆ ಹೋದರೆ 9 ಗಂಟೆವರೆಗೆ ಸ್ವಿಮ್ಮಿಂಗ್ ಇದೆ ಅವಳಿಗೆ. ಅದರೊಳಗೆ ಬೇರೆ ಮಕ್ಕಳ ಜೊತೆಲಿ ಆಟಾಡ್ಕೊಂಡು 1 ಗಂಟೆ ಸ್ವಿಮ್ಮಿಂಗ್, ಮತ್ತೆ ಬೇರೆ ಮಕ್ಕಳೇ ಇರ್ತಾರೆ, ಅಲ್ಲಿ ಬೇಕಾದಷ್ಟು ಆಟ ಆಡಲಿಕ್ಕೆ ಸಿಗುತ್ತೆ ಅವರಿಗೆ. ಅದರಿಂದ ಅವಳು ಹ್ಯಾಪಿಯಾಗಿರ್ತಾಳೆ. 9:30ಗೆ ಬಂದರೆ ಮನೆಗೆ ಇದು ಊಟ ತಿಂಡಿ ಮಾಡಿ ಮಲಗುದು. ರಾತ್ರಿ ಬೆಳಿಗ್ಗೆ ನಾನು ಅವರಿಗೆ 7 ಗಂಟೆಗೆ ಎಬ್ಬಿಸ್ತೇನೆ. 7ರಿಂದ 8 ಕಾಲಿಗೆ ಸ್ಕೂಲಿಗೆ ಬಿಡೋದು. ನಾನು ಏನು ಮಾಡ್ತೇನೆ ಅಂದರೆ, ಈ ಮಕ್ಕಳನ್ನು ನಾವು ಕಟ್ಟಿ ಹಾಕ್ಲಿಕ್ಕೆ ಪ್ರಯತ್ನ ನಾನು ಖಂಡಿತ ಮಾಡೋಕ್ಕೆ ಹೋಗೋದಿಲ್ಲ. ಮತ್ತು ಪುಸ್ತಕ ಕೂಡ ನಾನು ಅವರಿಗೆ ಹೇಳಿದ್ದೇನೆ, ಇಂಥದೇ ಮಾಡು ಹೀಗೆ ಮಾಡು ಏನಿಲ್ಲ. ಅವಳಿಗೆ ಯಾವುದಕ್ಕೆ ಇಷ್ಟ ಇದೆ ಅದನ್ನು ಮಾಡ್ಕೊಳ್ಳಿ. ನೀನು ಅದನ್ನು IAS ಮಾಡಲಿಕ್ಕೆ ಅದು ಮುಂದಕ್ಕೆ ನೋಡ್ಕೊಳ್ಳೋಣ ಮನೆಯವ್ರಿಗೆ ಹೇಳ್ತೇನೆ ನಾನು. ಅವಳ ಮೇಲೆ ಒತ್ತಡ ತರಬೇಡ, ಅದು ಇಷ್ಟೇ ಮಾರ್ಕ್ ಬೇಕು ಹಾಗೆ ಮಾರ್ಕ್. ಅವ್ರು ನನಗೆ ಒಂದ್ಸಲ ಮನೇಲಿ ಪ್ರಸ್ತಾವ ಆದಾಗೆಲ್ಲ ಸಿಟ್ಟು, ನೀವು ಅವ್ರ ಬಗ್ಗೆ ಗಮನನೇ ಕೊಡಲ್ಲ, ಅವಳು ಮುಂದಕ್ಕೆ ಹೇಗೆ ಓದು. ನಾನು ಕೇಳಿದೆ, ಓದ್ತಾಳೆ ಬಿಡಿ, ನಾನೇನು ಅಂಥದ್ದು ಮಾಡಿದೆ. ನಮಗೂ ಬೇಕಾದಷ್ಟು ನಾವು ಆಟ ಆಡ್ಕೊಂಡೇ ಓದಿದವರು, ನಾವು ಬದುಕು ಕಟ್ಕೊಳ್ಳಿ. ಯಾಕಂದ್ರೆ ನೀವು ಈಗಾಗಲೇ ಹೇಳಿದ್ರೆ ಮಕ್ಕಳ ಮೇಲೆ ಒಂದು ಕಡೆ ಒತ್ತಡ ಹಾಕಬಾರದು ಅಂತ. ಯಾಕಂದ್ರೆ ಅವರ ಮನಸ್ಸಿನಲ್ಲಿ ಆ ಭಾವನೆ ಬರಬೇಕು, ಹಾಗಿದ್ದಾಗ ಮಾತ್ರ ಸಾಧ್ಯ. ಯಾಕಂದ್ರೆ ಈ ಹಿಂದೆ ಎಲ್ಲ ಎಷ್ಟೋ ಜನ ಓದಂತ ಸಂದರ್ಭದಲ್ಲಿ, ಅಥವಾ ನಾವಾಗಿರ್ಬೋದು, ಇನ್ನೂ ಸಾಕಷ್ಟು ಜನ ಇರ್ಬೋದು, ಎಲ್ಲರೂ ಕೂಡ ಇದೀಗ ಪೋಷಕರೇ ಅವ್ರ ಜೊತೆಗೆ ಇದ್ದುಕೊಂಡು ಹೀಗೆ ಕಲೀಲೇಬೇಕು ಅನ್ನುವಂಥದ್ದು ಎಷ್ಟೋ ಜನರಿಗೆ ಆಗಿರ್ಲಿಕ್ಕಿಲ್ಲ. ಯಾಕಂದ್ರೆ ಅವ್ರಿಗೆ ಆ ಸಂದರ್ಭದಲ್ಲಿ ಇದೀಗ ಮಕ್ಕಳಿಗೆ ಒಂದು ಹೊತ್ತಿನ ಊಟ ತರುವಂತದ್ದೇ ಕಷ್ಟ ಆಗಿರುತ್ತೆ. ಆ ಸಂದರ್ಭದಲ್ಲಿ ಅವ್ರು ಇದನ್ನ ಹೇಗೆ ಹೇಳಲಿಕ್ಕೆ ಸಾಧ್ಯ ಅಂತಂದ್ರೆ ಅವ್ರ ಮನಸ್ಸಲ್ಲಿ ಬಂದಾಗ ಮಾತ್ರ ಇಂಥದ್ದಾಗ್ಲಿ. ಅಲ್ಲ, ಇದನ್ನೇ ನಾನು ಹೇಳುವಂಥದ್ದು, ಮಕ್ಕಳ ಮೇಲೆ ಒತ್ತಡ ಹಾಕಬೇಡಿ, ಅವ್ರನ್ನ ಬಿಟ್ಟುಬೇಡಿ. ಅವ್ರಿಗಾದ್ರೆ ಹೇಳಿ, ನೋಡು ನೀನು ಓದಬೇಕು, ನಿನ್ನ ಭವಿಷ್ಯತ್ತು ನೀನು ರೂಪಣೆ ಅವರಿಗೆ ತಿಳಿ ಹೇಳಿದಾಗ ಮಕ್ಕಳು ಒಂದಿಷ್ಟು ಕೂರ್ತಾರೆ. ಹಾಗಂತ ಹೇಳ್ಬಿಟ್ಟು ಬಿಟ್ಟು ಬಿಡಿ ಅಂತಲ್ಲ. ನಾನು ಅವಾಗ ಹೇಳಿದೆ ನೋಡಿ, 4ರಿಂದ 5:15ವರೆಗೆ ಓದಬೇಕು, ಅದು ಓದಲೇಬೇಕು. ಮನೆಯಲ್ಲೇ ಹೋಮ್ವರ್ಕ್ ಮತ್ತೊಂದು ಮಗದೊಂದನ್ನು ಕೊಟ್ಟಾಗ ಅದನ್ನು ಮುಗಿಸ್ಬಿಟ್ಟು ನೋಡಿ, ಒಂದು ಡೆಡ್ ಲೈನ್ ಮಾಡಿ ನೀನು ಅದನ್ನು ಮುಗಿಸ್ಕೊಂಡು ಹೋಗ್ಬೇಕು. ನೀನು ಬೇಕಾದ್ರೆ ಅದನ್ನು ಅರ್ಧ ಗಂಟೆ ಮುಂಚೆನೇ ಮುಗಿಸು, ನನಗೇನಿಲ್ಲ, ಆದರೆ ಅದು ಮುಗಿಬೇಕು, ನಾಳೆಗೆ ಇಡಬಾರ್ದು. ಆಗ ಮಗು ಏನು ಮಾಡುತ್ತೆ, ಅದನ್ನು ಮುಗಿಸುವ ಪ್ರಯತ್ನ ಮಾಡುತ್ತೆ. ಮುಗಿಸುವಾಗ ಅದ್ರ ಬಗ್ಗೆ ಗಮನ ಇರುತ್ತೆ. ನಾನು ಓದಬೇಕು, ನಾನು ಬರೀಬೇಕು, ಬರೀತದೆ, ಓದ್ತದೆ, ಗಮನ ಇಟ್ಕೊಂಡು 5:15 ಮುಗಿಸ್ಕೊಂಡು ಆಟ ಆಡಕ್ಕೆ ಹೋಗುತ್ತೆ. ಯಾಕಂದ್ರೆ ಮುಂದೆ ನಂಗೆ ಆಟ ಆಡ್ಲಿಕ್ಕೆ ಹೋಗ್ಬೋದು, ಈಗಲೇ ನಾನು ಮುಗಿಸ್ಬೇಕು, ಅದು ಕೂಡ ಮಕ್ಕಳಿಗೆ ಒಂದು ಸ್ವಲ್ಪ ಇರುತ್ತೆ. ಆಗ ಅದ್ರೊಳಗೆ ಒಂದು ತರದ ಡಿಸಿಪ್ಲಿನ್ ಅಂದ್ರೆ ಆ ಒಂದು ಶಿಸ್ತಿನ ಇದು ಬರುತ್ತೆ. ಮುಗಿಸ್ಕೊಂಡು ಆಟ ಆಡುತ್ತೆ. ಇಷ್ಟು ಗಂಟೆಗೆ ಬರಲೇಬೇಕು. ಈಗ 5:15 ಹೋದ್ರೆ 6:15 ಬರಲೇಬೇಕು. ಅವ್ರು ಬಂದುಬಿಟ್ಟು ಕೈಕಾಲು ಮುಖ ತೊಳೆದು ದೇವರಿಗೆ ಏನೋ ದೀಪ ಹಚ್ಚಿಕೊಂಡು ಆಮೇಲೆ ನಾನು ಅವಳನ್ನ ಕರ್ಕೊಂಡು ಹೋಗ್ತೇನೆ. ಅಲ್ಲೊಂದು ಟೀಮ್ ಅವ್ರನ್ನ ಕಾಯ್ತಾ ಇರ್ತಾರೆ, ಅಲ್ಲೂ ಕೂಡ ಆಟ ಆಡ್ತಾರೆ. ಖೋಖೋ ಇದೆ, ಮತ್ತೊಂದು ಓಡುದು ಹಿಡಿದು, ಅಲ್ಲೊಂದಿಷ್ಟು 1-1.5 ಗಂಟೆ ಬೇರೆ ಮಕ್ಕಳು. ಮತ್ತೆ ಸ್ವಿಮ್ಮಿಂಗ್ಗೆ ಬರ್ತಾಳೆ. ಅಲ್ಲಿ ಒಂದು ಮತ್ತೆ ಇನ್ನೊಂದು ಯಾತಕ್ಕೆ ನಾನು ಹೇಳಿದೆ ಅಂದ್ರೆ, ಇವತ್ತು ಕ್ರೀಡೆ ಮುಂದಿನಲ್ಲಿ ಭವಿಷ್ಯತ್ತನ್ನು ನಿರ್ಮಾಣ ಮಾಡುತ್ತೆ. ಇವತ್ತು ಹೆಚ್ಚಿನವರಿಗೆ ಅದ್ರ ಬಗ್ಗೆ ಇಲ್ಲ, ಕೇವಲ ಪುಸ್ತಕ. ನಾನಿಲ್ಲ, ಮಕ್ಕಳನ್ನು ಕ್ರೀಡೆಯಲ್ಲಿ ಭಾಗವಹಿಸಕ್ಕೆ ಬಿಡಿ, ಅದ್ರ ಮುಖಾಂತರ ಭವಿಷ್ಯತ್ತನ್ನೇ ನಿರ್ಮಾಣ ಮಾಡೋಕ್ಕಾಗತ್ತೆ. ನೀವು ಯಾಕೆ ಪುಸ್ತಕದಲ್ಲೇ ಭವಿಷ್ಯತ್ತಾಗುತ್ತೆ? ಅದು ಸುಳ್ಳದು. ನಿಜ ನಿಜ. ಮಕ್ಕಳು ಆಟ ಆಡಿ ಕಲಿ ಅಂತ ಇದೆ. ಆಡಿ ಕಲಿ ಅಂತ ಒಂದು ಹಿರಿಯರು ಹೇಳಿದ್ರು. ಆಡಿ ಕಲಿ ಅಂದ್ರೆ ಆಟ ಆಡ್ತಾ ಆಡ್ತಾ ಕಲಿಬೇಕು. ನಿಜ.
ಇದು ಏನು ಕಲಿಯುವುದೇ ಮುಖ್ಯ ಆಗ್ಬಿಡುತ್ತೆ, ಆಡುದಿಲ್ಲ ಅಂತ ಹೇಳಿದ್ರೆ ಮಗುವಿನ ಭವಿಷ್ಯತ್ತು ಹೇಗಿರುತ್ತೆ. ಅದರಿಂದ ನಾನು ಎಲ್ಲ ಪೋಷಕರಿಗೆ ಹೇಳೋದು, ನೋಡಿ ಬಿಟ್ಟು ಬಿಡಿ, ಮಕ್ಕಳ ಭವಿಷ್ಯತ್ತಿನ ಬಗ್ಗೆ ಚಿಂತನೆ ಇರಬೇಕು, ಉತ್ತಮ ಬೇಕು, ಆದರೆ ಅತಿಯಾದ ಇದು ಇರಬಾರ್ದು. ಮಕ್ಕಳಿಗೆ ಯಾವತ್ತು ಅತಿಯಾದ್ರೆ ವಿಷ, ಅಮೃತ ಕೂಡ ವಿಷ ಆಗುತ್ತೆ. ಶಿಸ್ತು ಬೇಕು, ಶಿಸ್ತು ಬೇಕು. ಆ ಶಿಸ್ತು ಮಿತಿ ಮೀರಿದ ಕೂಡಲೇ ಮಕ್ಕಳು ಮತ್ತೆ ಎಲ್ಲಿಗೋ ಒಂದಾಗುತ್ತೆ, ಮನೆಯಲ್ಲಿ ಡಿಪ್ರೆಷನ್ ಮತ್ತೊಂದು ಇನ್ನೊಂದಕ್ಕೆ ಹೋಗಿ. ಇವತ್ತು ಅನೇಕ ಮಕ್ಕಳು ನೀವು ನೋಡಿರ್ಬೋದು ಆತ್ಮಹತ್ಯೆಗೆ ಇದು ಮಾಡ್ತಾರೆ. ಯಾತಕ್ಕೆ ಅಂದ್ರೆ ಅವರನ್ನ ಒಂಥರ ಕೌನ್ಸಿಲಿಂಗ್ ಮಾಡಿದಾಗ ಅವ್ರು ಹೇಳ್ತಾರೆ ಒತ್ತಡ. ನಿಜ. ತಂದೆ ತಾಯಿ ಇಬ್ರು ಜಾಬಿಗೆ ಹೋಗ್ತಾರೆ, ಮನೆಯಲ್ಲಿ ಆ ಪ್ರೀತಿಯ ಕೊರತೆ ಇರುತ್ತೆ, ಬಂದ ಕೂಡಲೇ ಪುಸ್ತಕ ಅಥವಾ ಕಂಪ್ಯೂಟರ್ ಅಥವಾ ಮೊಬೈಲ್, ಮತ್ತೊಂದು ಮಗದೊಂದು, ಯಾವುದಕ್ಕೆ ನಮ್ಮಲ್ಲಿ ಆ ಶಾರೀರಿಕವಾಗಿ ಆಡುವಂಥದ್ದು ಇಲ್ಲದೆ ಇರುವಾಗ ವಾತಾವರಣದಲ್ಲಿ ಏನಾಗುತ್ತೆ ಅಂದರೆ ಆ ಮಕ್ಕಳ ಭವಿಷ್ಯತ್ತಿನಲ್ಲಿ, ಕ್ಷಮೆ ಇರಲಿ ವಾತಾವರಣ ಅಲ್ಲ, ಮಕ್ಕಳ ಭವಿಷ್ಯತ್ತಿನಲ್ಲೇ ಒಂಥರದ ಲೋಲಿನೆಸ್, ಸಿಂಗಲ್ ಅಂದರೆ ನಾನು ಒಬ್ಬ, ನನಗೆ ಯಾರು ಇಲ್ಲ, ನನಗೆ ಪ್ರೀತಿ ಇಲ್ಲ, ಒಂಟಿತನ ಕಾಡಕ್ಕೆ ಶುರುವಾದಾಗ ಆ ಒಂದು ಖಿನ್ನತೆಗೆ ದಾರಿ ಆಗುತ್ತೆ. ಆದ್ದರಿಂದ ದಯವಿಟ್ಟು ಪೋಷಕರನ್ನೇ ನಾನು ವಿನಂತಿಸ್ತಾ ಇದ್ದೇನೆ, ಹೆಚ್ಚಿನ ಸಮಯ ಮಕ್ಕಳ ಜೊತೆಯಲ್ಲಿ ಕೊಡಿ. ಮಕ್ಕಳ ಭವಿಷ್ಯತ್ತಿನ ಬಗ್ಗೆ ಶಿಸ್ತು ಅಂತ ಬೇಕು, ಬೇಡ ಅಂತಲ್ಲ, ಅತಿಯಾದ ಶಿಸ್ತು ಬೇಡ. ಶಿಕ್ಷಣದ ಜೊತೆಯಲ್ಲಿ ಇನ್ನಿತರ ಚಟುವಟಿಕೆ ಬಗ್ಗೆ ಸಹ ಗಮನ ಇರಲಿ. ಮಕ್ಕಳಿಗೆ ಉತ್ತಮ ಕಥೆಗಳನ್ನು ಹೇಳಿ. ಮಕ್ಕಳ ಭವಿಷ್ಯತ್ತಿನಲ್ಲಿ ಕತೆ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತೆ, ಅದನ್ನು ನಾವು ಯಾವತ್ತೂ ಮರಿಬಾರ್ದು. ಕತೆ ಅಂದ್ರೆ ಕೂಡಲೇ ಈಗಿನ ಕಥೆಗಳಲ್ಲ. ನೀವು ಬೇಕಾದ್ರೆ ಯಾವುದೇ ಮತವನ್ನು ಅಥವಾ ಧರ್ಮವನ್ನು ಪಾಲನೆ ಮಾಡಿ, ಆದರೆ ಈ ಮೊದಲಿನ ಹಿರಿಯರಿದ್ದಾರೆ. ಈಗ ಜೀಸಸ್ನ ಬಗ್ಗೆ ಬಂದಾಗ ಅನೇಕ ಕಥೆಗಳು ಅದರ ಬಗ್ಗೆ ಬರುತ್ತೆ. ಮೊಹಮ್ಮದ್ ಪೈಗಂಬರ್ನ ಜೊತೆಲಿ ಅನೇಕ ಕಥೆಗಳು ಅದರೊಳಗೆ ಬರುತ್ತೆ. ಹೇಳಿಕೊಡಿ ಮಕ್ಕಳಿಗೆ, ಅವರ ಭವಿಷ್ಯತ್ತು ನಿರ್ಮಾಣ ಆಗುವುದು ಕಥೆಗಳ ಮೂಲಕ. ಅದು ಬಿಟ್ಟು ನೀವು ಏನು ನಾನು ಇವತ್ತು ಹೈಫೈ ಸಮಾಜಕ್ಕೆ ತೊಡಗಿಸ್ಕೊಳ್ಬೇಕು, ನಾನು ಈಗಿನ ಮಾಡರ್ನ್ ಲೈಫಿನಲ್ಲಿ ಇದ್ದೇನೆ ಅಂತ ಹೇಳಿಬಿಟ್ಟು ನೀವು ಏನೋ ಮಾಡಕ್ಕೆ ಹೋಗಿ ಮತ್ತೇನೋ ಆಗುವಂಥದ್ದು, ಅದಕ್ಕೆ ಅವಕಾಶ ಕೊಡಬೇಡಿ. ಮಕ್ಕಳ ಮನಸ್ಸು ಅತ್ಯಂತ ನಿರ್ಮಲವಾಗಿರೋದು, ಪರಿಶುದ್ಧವಾಗಿರೋದು, ಅದಕ್ಕೆ ಹುಳಿ ಹಿಂಡುವ ಪ್ರಯತ್ನ ದಯವಿಟ್ಟು ಮಾಡಕ್ಕೆ ಹೋಗಬೇಡಿ. ಭವಿಷ್ಯತ್ತು, ಮಕ್ಕಳ ಭವಿಷ್ಯತ್ತು ನಿಮ್ಮ ಕೈಯಲ್ಲಿದೆ ಅಂತ ಹೇಳಿ. ಎಷ್ಟೊಂದು ಮಕ್ಕಳ ಪೋಷಕರಲ್ಲಿ ಒಂದು ಗೊಂದಲ ಇದೆ ಈಗಾಗಲೇ. ಯಾಕಂದ್ರೆ ಈ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಒಂದು 10th ತನಕ ಮಕ್ಕಳಿಗೆ ಒಂದಿಷ್ಟು ಒತ್ತಡ, ಈಗಾಗಲೇ ನಾವು ಹೇಳಿದ್ವಿ, ಬ್ಯಾಗ್ನ ಹೊರೆ ಇರ್ಬೋದು, ಇವೆಲ್ಲ ಒತ್ತಡಗಳಿರುತ್ತೆ. ಅದಾದ ನಂತರ ಮಕ್ಕಳು ಒಂದ್ ಕಡೆ ಫ್ರೀ ಆಗ್ತಾರೆ, ಯಾವುದು ಒತ್ತಡ ಇರೋದಿಲ್ಲ, ಬ್ಯಾಗ್ನ ಹೊರೆ ಕೂಡ ಇರೋದಿಲ್ಲ. ಈ ವ್ಯತ್ಯಾಸಗಳು ಯಾಕೆ ಆಗುತ್ತೆ ಅಲ್ಲ, ಇಲ್ಲಿ ಇದೇ ತಪ್ಪಿರುವಂಥದ್ದು. ಎಲ್ಲಿ ನೀವು ಒತ್ತಡ ಹಾಕಬೇಕಾ ಅಲ್ಲಿ ಒತ್ತಡ ಹಾಕ್ತಾ ಇಲ್ಲ, ಎಲ್ಲಿ ಒತ್ತಡ ಹಾಕಬಾರ್ದು ಅಲ್ಲಿ ಹಾಕ್ತಾ ಇದ್ದೀರಿ. ನೀವು ಒಬ್ಬ ಮಗು 8th 9th ನಂತರ ಮಗುವಿನ ಮೇಲೆ ಒತ್ತಡವನ್ನು ಹಾಕಿ, 8th 9th, ಯಾಕೆಂದ್ರೆ ಅವನು ನೀವು ಒತ್ತಡವನ್ನು ಅರ್ಥ ಮಾಡಿಕೊಳ್ಳುವಷ್ಟು ಶಕ್ತನಾಗ್ತಾನೆ. PUCಯಲ್ಲಿ ಮಕ್ಕಳನ್ನ ಹಿಡಿತದಲ್ಲಿ ಇಟ್ಟುಕೊಳ್ಬೇಕು, ಇಲ್ಲ ಹಾದಿ ತಪ್ಪುತ್ತೆ. ಇವತ್ತಿನ ಮಾದಕ ಇದರೊಳಗೆ ಏನು ಡ್ರಗ್ಸ್ ಅದು ಇದು ಏನೆಲ್ಲ ನಾವು ನೋಡ್ತೇವೆ, ಗಾಡಿಯಲ್ಲಿ ಹೋಗಿ ನಮ್ಗೆ ಗೊತ್ತಾಗುತ್ತೆ. ಆದರೆ ಏನು ಅನಿವಾರ್ಯ, ನಾವು ಏನು ಎಷ್ಟೊಂದು ತಿಳಿ ಹೇಳೋಕ್ಕೆ ಸಾಧ್ಯ ಆಗುತ್ತೆ, ಅದು ಆಗೋದಿಲ್ಲ. ಆಗ ಪೋಷಕರ ಪಾತ್ರ ಮಗುವಿನ ಕನಿಷ್ಠ ಪಕ್ಷ SSLCಯ ನಂತರ ಅತ್ಯಂತ ಪ್ರಮುಖವಾಗಿರುವಂಥದ್ದು. ಅದರ ಮುಂಚೆ ಅವರನ್ನು ಬಿಡಿ, ಖಂಡಿತವಾಗಿ ಸಹ ದೃಷ್ಟಿ ಇಟ್ಕೊಳ್ಳಿ, ಮಗುವಿನ ಮೇಲೆ ಒಂದು ಗಮನ ಇರಲಿ, ಆದರೆ ಒತ್ತಡ ಹಾಕಕ್ಕೆ ಹೋಗಬೇಡಿ. SSLCಯ ನಂತರ ಒತ್ತಡ ಹಾಕಿ, ಮಗುವನ್ನು ದಾರಿಯಲ್ಲಿಡುವಂಥದ್ದು ಪೋಷಕರ ಅತ್ಯಂತ ಪ್ರಮುಖ ಪಾತ್ರ. SSLCಯ ನಂತರ ಅಥವಾ 8th 9th ನಂತರ ಮಗುವನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವಂಥ ಪ್ರಯತ್ನ ಮಾಡಿ. ಅವನಿಗೆ ತಿಳಿ ಹೇಳಿ, ನೋಡಿ ಇದು ತಪ್ಪು ಹೇಳ್ತಾರೆ ಕೆಲವರು, ದೊಡ್ಡವನಾಗಿದ್ದಾನೆ ನಮ್ಮ ಅದು ಹಿಡಿತಕ್ಕೆ ಸಿಗ್ತಾನೆ. ನಾವು ಎಲ್ಲವನ್ನ ಆ ಸಮಯದಲ್ಲಿ ಸರಿದಾರಿಗೆ ತಂದಾಗ ಮಾತ್ರ, ಅಂದರೆ ನೀವು ಅಪ್ ಟು 8ನೇ ಕ್ಲಾಸ್ನಿಂದ ಒಂದು ಫಸ್ಟ್ PU ಫಸ್ಟ್ ಡಿಗ್ರಿವರೆಗೆ ಆ ಮಗು ಏನು ಒಂದು 5-6 ವರ್ಷ ಇದೆ, ಅತ್ಯಂತ ಕ್ರೂಷಲ್, ಅಂದರೆ ಆ ಒಂದು ಪ್ರಮುಖ ಘಟ್ಟದಲ್ಲಿ ಇರ್ತಾನೆ. ಆ ಸಮಯದಲ್ಲೇ ಮಗು ಇತರ ಆಮಿಷಗಳಿಗೆ ಬಲಿಯಾಗುವುದು ಅಥವಾ ಇತರ ಬೇಡದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂಥದ್ದು ಮತ್ತೊಂದೆಲ್ಲ ಇರುತ್ತೆ. ಆ ಸಮಯದಲ್ಲಿ ಅವನ ಮೇಲೆ ಸಂಪೂರ್ಣವಾದ ಗಮನ ಇದ್ದಾಗ ಮಗು ಸರಿದಾರಿಗೆ ಬರುತ್ತೆ. ಆದ್ದರಿಂದ ಕೆಳಗಡೆ ಮಗನ ಬಿಟ್ಟು ಬಿಡಿ, ಆಟ ಆಡೋಕ್ಕೆ ಒಂದು ಕೊಡಿ. ಈಗ ನಾನು ಹೇಳಿದೆ ನೋಡಿ, ಇಂಥ ಟೈಮ್ ಇಂಥ ಆಟ ಆಡೋಕ್ಕೆ ಬಿಟ್ಟು ಬಿಡಿ, ಅವನು ಬೇರೆ ಚಟುವಟಿಕೆ ತೊಡಗಿಸ್ಕೊಳ್ಳಿ, ಆಗ ನಿಮಗೆ ಮುಂದಕ್ಕೆ ಸುಲಭ ಆಗುತ್ತೆ. ಅದರ ಮುಂಚೆ ನೀವು ಎಲ್ಲವನ್ನು ಹಿಡಿತದಲ್ಲಿ ಇಟ್ಟುಕೊಂಡ್ರೆ ಕಷ್ಟ ಆಗುತ್ತೆ. ನಾನು ಹೇಳಿಕ್ಕೆ ನಿಜ ನಿಜ. ಓಕೆ, ಇಂತಹ ಒಂದು ವ್ಯವಸ್ಥೆಯನ್ನು ಹೇಗೆ ನಾವು ಒಂದು ಸರಳೀಕರಣವನ್ನು ಮಾಡ್ಬೋದು ಅಂತ? ಅಲ್ಲ, ಏನಿಲ್ಲ, ನಾನು ಆವಾಗ ನಿಮಗೆ ಹೇಳಿದಾಗೇನೆ ಮಗುವಿನ ಭವಿಷ್ಯತ್ತು ತಂದೆ ತಾಯಿ ಕೈಯಲ್ಲಿ ಇರುವಾಗ ಮಗುವಿಗೆ ಸಣ್ಣದ್ರೊಳಗೆ ಮೌಲ್ಯಾಧಾರಿತ ವಿಚಾರಗಳನ್ನು ಹೇಳಿಕೊಡ್ಬೇಕು. ಈ ಹೇಳಿಕೊಟ್ಟಾಗ ಮಗು ಕ್ವಶ್ಚನ್ ಮಾಡುತ್ತೆ, ಅದು ಯಾಕೆ, ಇದು ಯಾಕೆ, ಇಂಥದ್ದು ಏನು ಅಂತ. ಅದಕ್ಕೆ ಒಂದು ಸಮಂಜಸವಾದ, ನಮಗೆ ಕೆಲವು ವಿಚಾರಗಳು ಮಗು ಕೇಳಿದ ಪ್ರಶ್ನೆಗೆ ನಮಗೆ ಗೊತ್ತೇ ಇರುವುದಿಲ್ಲ, ನನಗೆ ಉತ್ತರ ಕೊಡೋದೇ ಕಷ್ಟ ಆಗುತ್ತೆ. ಉದಾಹರಣೆ ನನ್ನ ಮನೆ ನನ್ನ ಮಗು ಒಂದು ಹೇಳ್ತು, ಪಾಪ
ಒಂದು ಗ್ರಹದಿಂದ ನಾವು ಗ್ರಹದ ಬಗ್ಗೆ ಮಾತಾಡ್ತಾ ಇದ್ದೆ, ಒಂದು ಗ್ರಹದಿಂದ ಮತ್ತೊಂದು ಗ್ರಹ ಮಧ್ಯದಲ್ಲಿ ಖಾಲಿ ಇರುತ್ತೆ, ಅದು ಎಲ್ಲಿವರೆಗೆ ಕೊನೆ ಆಗುತ್ತೆ? ಇದು ಒಳ್ಳೆ ಪ್ರಶ್ನೆ, ನಾನು ಎಲ್ಲಿಂದ ಕೊಡ್ಲಿ ಉತ್ತರ? ಅರ್ಥ ಆಯ್ತು ನಿಮಗೆ? ಇಲ್ಲೊಂದು ಗ್ರಹ ಇದೆ, ಇಲ್ಲೊಂದು ಗ್ರಹ ಇದೆ, ಈ ಮಧ್ಯದಿಂದ ಈ ಕೆಳಗಡೆ ಎಲ್ಲಿವರೆಗೆ ಒಂದಕ್ಕೆ ಎಂಡ್ ನಾವು ಹೇಳ್ತೀವಿ ನೋಡು ಮಗ, ಮೇಲಿಂದ ಕೆಳಗೆ ಒಂದಕ್ಕೆ ಎಂಡ್ ಇರಲೇಬೇಕು ಅಂತ. ಹಾಗಾದ್ರೆ ಇದ್ರ ಎಂಡ್ ಎಲ್ಲಿದೆ ಅಂತ ಏನು ಉತ್ತರ ಕೊಡಬೇಕು? ಇಂಥದ್ದೆಲ್ಲ ಇರುತ್ತೆ. ಅದಕ್ಕೆ ನಾನು ಗುರುತ್ವ ಕ್ಷಣದ ಬಲದ ಮತ್ತೊಂದು ಮಗುದೊಂದು ಹೇಳಿದ್ರು ಮಗುವಿಗೆ ಸಮಾಧಾನ ಆಗುದಿಲ್ಲ. ಅಂದ್ರೆ ಏನರ್ಥ? ತಗೊಳ್ಬೇಕು, ಇನ್ನಷ್ಟು ಬೇಕು, ಇನ್ನಷ್ಟು ಬೇಕು. ನಾವು ಹೇಳಿದ್ರೆ ನಮ್ಗೆ ಸುಸ್ತಾಗುತ್ತೆ, ಅದಕ್ಕೆ ಪಡ್ಕೊಳ್ಳೋದಕ್ಕೆ ಇರುವುದಿಲ್ಲ. ಮಗು ಏನು ಗೊತ್ತಾ, ಜ್ಞಾನದ ಆಗರ ಅದು ಪಡ್ಕೊಳ್ಳಷ್ಟು ತಗೊಳುತ್ತೆ, ಕೊಟ್ಟಷ್ಟು ತಗೊಳ್ಳಿಕ್ಕೆ ಶಕ್ತಿ ಇರುತ್ತೆ. ಆದ್ರೆ ನಮ್ಗೆ ಕೊಡಕ್ಕೆ ಗೊತ್ತಿರಬೇಕು, ಅಥವಾ ಅದನ್ನ ಸಮಾಧಾನ ಮಾಡ್ಲಿಕ್ಕೆ ಗೊತ್ತಿರಬೇಕು, ಸಿಟ್ಟು ಮಾಡ್ಕೊಳ್ಳೋದಲ್ಲ. ಮತ್ತೊಂದು ಮಗದೊಂದು ಹೀಗೆ ಇದೆ. ಯಾಕಂದ್ರೆ ಚಿಕ್ಕ ಒಂದು ಏಜ್ ಅಲ್ಲಿ ಅಂದ್ರೆ 1 to 10th ಆ ಒಂದು ಟೈಮ್ ನಲ್ಲಿ ನಾವು ಮಕ್ಕಳ ಮನಸ್ಸಿಗೆ ಪ್ರತಿಯೊಂದನ್ನು ಕೂಡ ತಿಳಿಪಡಿಸುವಂತ ಪ್ರಯತ್ನ ಮಾಡಿದ್ರೆ ಅವರು ಮುಂದೆ ಕೂಡ ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಖಂಡಿತ ಖಂಡಿತ, ಅದನ್ನೇ ನಾನು ಹೇಳುವಂಥದ್ದು. ನೋಡಿ, ನಾನು ಯಾವಾಗಲೂ ಹೇಳುವಂಥದ್ದಿದೆ, ಒಬ್ಬ ಪುರುಷ ಮದುವೆ ಆಗಬೇಕಾದ್ರೆ 21 ವರ್ಷ, ಒಬ್ಬ ಪುರುಷ ಅಥವಾ ಸ್ತ್ರೀ ಮತದಾನ ಮಾಡೋಕ್ಕೆ 18 ವರ್ಷ, ಈ ದೇಶವನ್ನು ನಿರ್ಮಾಣ ಮಾಡೋದಕ್ಕೆ 18 ವರ್ಷ ಮೈಂಡ್ ಮೆಚೂರ್ ಆಗಿರೋದಿಲ್ಲ. ಆದರೆ ಒಬ್ಬನ ಭವಿಷ್ಯತ್ತು ಬರೆಯೋಕ್ಕೆ 21 ವರ್ಷ. ನಮ್ಮ ವ್ಯವಸ್ಥೆಗಳೇ ಉಲ್ಟಾಗಿದೆ. ನಾನು ಕೇಳುವಂಥದ್ದು, ಈ ಮತದಾನದ ಹಕ್ಕನ್ನು ಕೂಡ 21ಕ್ಕೆ ಇಟ್ಕೊಳ್ಬೇಕು. ಯಾಕೆಂದರೆ ಇಡೀ ಭವಿಷ್ಯತ್ತು, ಯಾಕೆಂದರೆ ನಾನು ಇದು ಮತದಾನ ಅದು ಇದು ಮಾತ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಮ್ಮ ವ್ಯವಸ್ಥೆಗಳು, ನಮ್ಮ ಏನು ಶಿಕ್ಷಣ ಮತ್ತೊಂದು ಮಗದೊಟ್ಟು ಏನೋ ಒಂಥರದ ವಿಚಿತ್ರವಾದ ಒಂದು ವ್ಯಾಪ್ತಿಯೊಳಗಡೆ ಇದೆ. ಅದನ್ನ ಏನು ಹೇಳಬೇಕಂತ ನನಗೆ ಅರ್ಥ ಆಗ್ತಾ ಇಲ್ಲ. ಓಕೆ ಧರ್ಮೇಂದ್ರ ಅವರು, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರೆ. ಯಾಕಂದ್ರೆ ಇವತ್ತಿನ ಒಂದು ಶಿಕ್ಷಣ ಪದ್ಧತಿ ಸಾಕಷ್ಟು ಬದಲಾವಣೆ ಆಗ್ಬೇಕಾಗುತ್ತೆ. ಜೊತೆಗೆ ಮಕ್ಕಳಿಗೂ ಕೂಡ ಒಂದು ಕಡೆ ಪೋಷಕರ ಪಾತ್ರ ಇಲ್ಲಿ ಮುಖ್ಯವಾಗಿದೆ ಅನ್ನೋದು, ಒಂದು ಕಡೆ ಸರ್ಕಾರ ಕೂಡ ಇದ್ರ ಕಡೆ ಗಮನ ಹರಿಸಬೇಕಾಗುತ್ತೆ ಅಂತ. ಧನ್ಯವಾದಗಳು ಸರ್. ಖಂಡಿತ. ನಾನು ಕೊನೆಯದಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಂದೆ ತಾಯಿಗಳು ಮಕ್ಕಳ ಭವಿಷ್ಯತ್ತಿನ ನಿರ್ಮಾಣ ಮಾಡುವಾಗ ಅತ್ಯಂತ ಜಾಗರೂಕತೆಯನ್ನು, ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಿರ್ಮಾಣ ಮಾಡಿದರೆ ಅಥವಾ ಅವರನ್ನು ಬೆಳೆಸಿದರೆ ಮುಂದಕ್ಕೆ ಯೋಗ್ಯ ಭಾರತವನ್ನು, ಅಂದರೆ ವಿಶ್ವಕ್ಕೆ ಜಗದ್ಗುರು ಆಗುವಂಥ ಭಾರತವನ್ನು ನಿರ್ಮಾಣ ಮಾಡೋಕ್ಕಾಗತ್ತೆ ಅಂತ ಹೇಳ್ತೇನೆ. ದಯವಿಟ್ಟು ಪೋಷಕರು ಎಚ್ಚೆತ್ತುಕೊಳ್ಬೇಕು, ಇಲ್ಲಾದರೆ ಬಾರಿ ಮುಂದಿನ ದಿನಗಳಲ್ಲಿ ತುಂಬ ಕಠಿಣವಾದ ಸವಾಲನ್ನು ಎದುರಿಸಬೇಕಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಎಸ್, ಈಗಾಗಲೇ ಒಂದು ಕಡೆ ಸಾಕಷ್ಟು ವಿಚಾರಗಳನ್ನ ಧರ್ಮೇಂದ್ರ ಅವರು ನಮ್ಮ ಜೊತೆ ಚರ್ಚೆ ಮಾಡಿದ್ರು ಅಂತ ಹೇಳಿದ್ರೆ, ಒಂದು ಕಡೆಯಲ್ಲಿ ಇವತ್ತಿನ ಶಿಕ್ಷಣ ಪದ್ಧತಿಯಲ್ಲಿ ಏನೆಲ್ಲ ಬದಲಾವಣೆ ಆಗಬೇಕಾಗಿದೆ, ಜೊತೆಗೆ ಇವತ್ತಿನ ಈ ಒಂದು ಮಕ್ಕಳ ಹೊರತಾ ಇರುವಂತಹ ಈ ಬ್ಯಾಗ್ ಯಾವ ರೀತಿ ಸರಳೀಕರಣವನ್ನ ಗೊಳಿಸಬಹುದು, ಯಾವ ರೀತಿ ಶಿಕ್ಷಣ ಪದ್ಧತಿಯಲ್ಲಿ ಬದಲಾವಣೆಗಳನ್ನ ಮಾಡಿಕೊಂಡಾಗ ಮಾತ್ರ ಈ ಎಲ್ಲ ವ್ಯವಸ್ಥೆಗಳು ಕೂಡ ಬದಲಾವಣೆಯಾಗಲಿಕ್ಕೆ ಸಾಧ್ಯ ಅಂತ, ಇದ್ರ ಬಗ್ಗೆ ಕೂಡ ಸಾಕಷ್ಟು ಸರ್ಕಾರ ಕೂಡ ಗಮನವನ್ನ ಹರಿಸಬೇಕಾದಂತಹ ಅಗತ್ಯತೆ ಕೂಡ ಇವತ್ತಿನ ದಿನದಲ್ಲಿದೆ. ಜೊತೆಗೆ ಪೋಷಕರ ಪಾತ್ರ ಕೂಡ ಬಹಳ ಮುಖ್ಯವಾಗಿ ಕಂಡು ಬರ್ತಾ ಇರುವಂತದ್ದು. ಎಸ್, ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾರೆ ಸ್ಪಂದನ ಟಿವಿ.